ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂನು ಬಿಜೆಪಿ, ಈ ಮಣ್ಣಲ್ಲಿ ಇದೆ ಬಿಜೆಪಿ, ಉಸಿರಾಡೋ ಗಾಳಿ ಬಿಜೆಪಿ, ನಮ್ಮ ನೆತ್ತರು ಕೂಡ ಬಿಜೆಪಿ, ಮುಗಿಲೆತ್ತರ ನೋಡು ಬಿಜೆಪಿ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನರ ಪರ ನಿಂತ ಪಕ್ಷ ಬಿಜೆಪಿ ತಾನೇ. ಗೋಮಾತೆ ರಕ್ಷಣೆಯಲ್ಲಿ ಉದ್ಯೋಗ ಶಿಕ್ಷಣದಲ್ಲಿ 100 ಹೆಜ್ಜೆ ಮುಂದಿಟ್ಟಿದ್ ಬಿಜೆಪಿ ಒಂದೇನೆ. ಬಡ ಜನರ ಬಿಜೆಪಿ ಮಹಾಭರವಸೆಯೇ ಬಿಜೆಪಿ, ಸುರಕ್ಷಿತವಾದ ಸುಂದರ ಇವರ ನೀತಿಲಿ ನಾರಾಯಣ್ ಗುರು ಅಂಬೇಡ್ಕರ್ ಅವರ ಆದರ್ಶ ನಡೆಯಲ್ಲಿ ಜಾತಿ ಭೇದಾನ ಮಾಡಿಲ್ಲ. ತಮ್ಮಂದ್ರಂತೆ ನೋಡ್ತಾರೆ ಇವರು ಎಲ್ಲರನ್ನು, ರಾಮನ ಭಕ್ತರು ಭುವನೇಶ್ವರಿಯ ಮಕ್ಕಳು, ನಾಡ ರಕ್ಷಕರಿವರೇ. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂನು ಬಿಜೆಪಿ, ಈ ಮಣ್ಣಲ್ಲಿ ಇದೆ ಬಿಜೆಪಿ, ಉಸಿರಾಡೋ ಗಾಳಿ ಬಿಜೆಪಿ, ನಮ್ಮ ನೆತ್ತರು ಕೂಡ ಬಿಜೆಪಿ, ಮುಗಿಲೆತ್ತರ ನೋಡು ಬಿಜೆಪಿ. ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ, ಮನೆ ಮನೆಗೆ ನೀರು ತಲೆ ಮೇಲೆ ಸೂರು ಬಿಜೆಪಿ
ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ ಮನೆ ಮನೆಗೆ ನೀರು ತಲೆ ಮೇಲೆ ಸೂರು ಬಿಜೆಪಿ ಕೊಡ್ತವ್ರಲ್ಲ ನೇಕಾರರು ಟ್ಯಾಕ್ಸಿ ಚಾಲಕರು ಎಲ್ಲ ಕಾರ್ಮಿಕರು ಬಂಜಾರ ಕೋರಿಗಾಯಿಗಳು ಮೀನುಗಾರರು ಹಿಂದುಳಿದ ವರ್ಗದವರು ಪರಿಶಿಷ್ಟರು ಒಕ್ಕಾಲು ಮಾಡುವವರು ಶರಣರು ಹಳ್ಳಿಗರು ಎಲ್ಲರ ಹಿತಕ್ಕೆ ದುಡಿಯುವ ಪಕ್ಷ ಬಿಜೆಪಿ ಒಂದೇ ಗುರು ಇದು ಗೆಲುವಿನ ಪಕ್ಷ ಬಿಜೆಪಿ ಅಭಿವೃದ್ಧಿಯ ಪಕ್ಷ ಬಿಜೆಪಿ ಕನ್ನಡಿಗರ ಪಕ್ಷ ಬಿಜೆಪಿ ಇದು ಯುವಕರ ಪಕ್ಷ ಬಿಜೆಪಿ ಸಾಮಾನ್ಯರ ಪಕ್ಷ ಬಿಜೆಪಿ ಹೊಸತನದ ಪಕ್ಷ ಬಿಜೆಪಿ ಮಹಿಳೆಯರ ಪಕ್ಷ ಬಿಜೆಪಿ ನಮ್ಮೆಲ್ಲರ ಪಕ್ಷ ಬಿಜೆಪಿ ನಾಡನ್ನ ಒಡೆಯೋಕೆ ಸಂಚಾಕಿ ವಂಚಾಕಿ PFI ನುಳಿಸೇ ಇಲ್ಲ ಯಾರೇನೆ ಅಂದ್ರೂನು ಅಡ್ಡಾನೆ ಬಂದ್ರೂನು ಅನ್ಕೊಂಡಿದ್ ಮಾಡ್ತಾರಲ್ಲ
1,000 ರೂಪಾಯಿ ಕೊಟ್ಟಿರ್ತೀವ್ರನೆ. ಬಡ ಜನರ ಬಿಜೆಪಿ ಮಹಾಭರವಸೆಯೇ ಬಿಜೆಪಿ. ಸುರಕ್ಷಿತವಾದ ಸುಂದರ ರಾಜ್ಯವ ಕಟ್ಟಿದವರಿವರೇ. ಹೆದ್ದಾರಿಯ ಕೊಟ್ಟ ಬಿಜೆಪಿ, ಶೌಚಾಲಯ ಕೊಟ್ಟ ಬಿಜೆಪಿ, ಎಲ್ಲ ವಿಮೆಯನ್ನು ಕೊಟ್ಟ ಬಿಜೆಪಿ, ಏರ್ಪೋರ್ಟ್ ಅನ್ನು ಕೊಟ್ಟ. ಬಿಜೆಪಿ. ಹಕ್ಕದೊಟ್ಟಿಗೆ ಮಾತೆಗಳ ಶಾಲೆಯಲ್ಲಿ ತಿರುಗವರು ಮಾತೆಗಳ ಶಾಲೆಯಲ್ಲಿ ತಿರುಗವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಎಲ್ಲ ಮತದಾರರಾಗಬೇಕಾಗಿ ಎಲ್ಲರನ್ನು ವಿನಂತಿಯನ್ನು ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ
ಮುಲ್ಪಡ್ದು ಒಂಜಿ ನಮ್ಮ ಶಕ್ತಿಯನ್ನು ತೋಜಪಾದು ವಿಜಯದ ಮಾಲೆ ಬಿಜೆಪಿದ ಸತೀಶಣ್ಣ ಗಾತ್ರ ನಮ್ಮ ಸ್ವರತ ಮೂಲಕ ತೋಜಪಾರ ಮಾತೇನ ರಡ್ಡು ಕೈ ಮಿತ್ತು ಮಲ್ತದ್ದು ಶಕ್ತಿ ಪಾಡ್ದು ಬಿಜೆಪಿ ಘೋಷಣೆ ಪಾಡ್ಗ ಭಾರತೀಯ ಜನತಾ पार्टी की सतीश कुंभला की नरेंद्र मोदी जी की जेपी नड्डा जी की नलिन कुमार कटील जी की येडियूरप्पा जी की बोम्मई जी की बोलो भारत माता की ಒಂಜಿ ಮೋಕ್ಯದ ಅಭ್ಯರ್ಥಿ ನಂಚಿನ ಸತೀಶ್ ಕುಂಪಲ್ರೆ ಮೇಲಿನ ನಮಾತೆರ ಸೇರಿದು ಇನಿ ಭಾರಿ ಸಂತೋಷಡು ಪಂಡಿತೋತ್ಸವ ಆ ಒಂಜಿ ನಮ್ಮ ಕಚೇರಿ ಹಿಡ್ದು ನಾಮ ಪತ್ರ ಸಲ್ಲಿಕೆ ಮನ್ಪರಿಗೋಸ್ಕರ ಅರಣ್ಯ ದೆರ್ತದು ತರ್ಕದೀನಿ ಕಂತ ನಾಮಪತ್ರ ಪಾಡವ ಎಲ್ಲಂಜಿ ನೆತ್ತ 10 ಪಾಲು ಸಂಖ್ಯೆಡು ವಿಜಯದ ಘೋಷಣೆ ಒಂದೇ ಜಾಗ ಹಿಡ್ದು ಪ್ರಾರಂಭ ಆಪುಂಡು ನೆತ್ತ ಮೂಲ ದಿಕ್ಸೂಚಿ ಇನಿ ತೊಕ್ಕೋಡ್ದ ಮೈದಾನ ನಿಖಲ್ನ ಪೂರ ಸಾಕ್ಷಿಡು ಇನಿ ನಮ್ಮ ಭಾರತೀಯ ಜನತಾ ಪಾರ್ಟಿದ ಸತೀಶ್ ಕುಂಪಲನ್ನು ಹೃದಯಪೂರ್ವಕವಾದ ವೇದಿಕೆಗೆ ಸ್ವಾಗತ ಮಾಡ್ತಂದಲ್ಲ ಅಂಜನೆ ಭಾರತೀಯ ಜನತಾ ಪಾರ್ಟಿದ ನನಂಜಿ ನಾಯಕರು ನಮ್ಮ ಮಾತರೆಗಳ ಸ್ಫೂರ್ತಿಯಾಗಿ ನೆಂಚಿನ ನಮ್ಮ ಜಿಲ್ಲೆದ ಉಪಾಧ್ಯಕ್ಷರಲ್ಲ ನಮ್ಮ ಇಡೀ ಕ್ಷೇತ್ರಡು ಪಾದರಸದಂಚನೆ ಓಡಾಡೋದು ಪಕ್ಷ ಸಂಘಟನೆ ನಂಚಿನ ವಿಶೇಷವಾಯಿನ ನಾಯಕರ ನಂಚಿನ ನಮ್ಮ ಪ್ರೀತಿದ ಸಂತೋಷನೆಲ್ಲರೂ ಸಂತೋಷನೆಲ್ಲ ಇನಿ ವೇದಿಕೆಗೆ ಹೃದಯಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ ಅಂಜನೆ ನಮ್ಮ ವಿಭಾಗಕ್ಕೆ ಪ್ರಭಾರಿಯಾದ ನಮ್ಮ ಮಾತರೆಗಳ ಸ್ಫೂರ್ತಿ ಕುರುಪಂಜ ಸೋದರಿ ಶ್ರೀಮತಿ ಕಸ್ತೂರಿ ಪಂಜಾವ್ಲರು ಮೆರೆಲ್ನ ಈ ವೇದಿಕೆಗೆ ಸ್ವಾಗತ ಮಾಡ್ತಂದಲ್ಲ ಅಂಜನೆ ನಮ್ಮ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಗೆ ವಿಭಾಗಕ್ಕೆ ರಾಜ್ಯದ ಪ್ರಭಾರಿಯಾದ ಬದಿರಂಚಿನ ನಮ್ಮ ಮಾತರೆಗಳ ಪ್ರೀತಿದ ಕರ್ನಾಟಕದ ಚೆನ್ನಪ್ಪಕೋಟೆ ಅನ್ನೋರು ಮೆರೆಲ್ನ ಈ ಸಂದರ್ಭ ಹೃದಯಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ ಅಂಜನೆ ಈ ಭಾಗದ ನಮ್ಮ ಹಿರಿಯರು ಮಾಜಿ ಶಾಸಕರು ಮುಲ್ಪಡ್ದು 1994 ಗೆಂದಿದ್ದು ಅಭಿವೃದ್ಧಿ ಪನ್ಪುಣ ಹೆಂಚಿನ ಅಂದು ಪಂಡದು ತೋಜ್ಪಾದು ಕೊಡ್ತಿದ್ದಂಚು ನಮ್ಮ ಮಾತಿನ ನಾಯಕರ ನೆಂಚಿನ ಶ್ರೀಯುತ ಕೆ ಜಯರಾಮ್ ಶೆಟ್ಟರು ಮೆರೆಲ್ನ ಈ ಸಂದರ್ಭ ಹೃದಯಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ ಅಂಜನೆ ನಮ್ಮ ಮಾತರೆಗಳ ಹಿರಿಯರ ನೆಂಚಿನ ಬಿಜೆಪಿದ ದಕ್ಷಿಣ ಕನ್ನಡದ ಉಪಾಧ್ಯಕ್ಷರ ಕಂಚಿನ ಕಂಠದ ವಾಗ್ಮಿಲ್ ಆಯ್ನಂಚಿನ ನಮ್ಮ ಮಾತೇರ್ನ ಹಿರಿಯರು ಅಧ್ಯಕ್ಷರಾಯನಂಚಿನ ಕಿವನಿಕ್ಸ ನಮ್ಮ ಬಂಟ್ವಾಳದ ಹರಿಕೃಷ್ಣ ಬಂಟ್ವಾಳರು ಬೇರೆಲ್ಲ ನಮ್ಮ ಭಾರಿ ಹೃದಯಪೂರ್ವಕವಾದ ಸ್ವಾಗತ ಕೊರೋದಿಲ್ಲ ಅಂಜನೆ ನಮ್ಮ ದಯಬಣ್ಣ ಪಾತೆರ್ನಾಗ ಸಂತೋಷಡು ಪಾತ್ರೆ ಕಟ್ಟೊಂದುಂಡು ಭಾರಿ ಸಂತೋಷ ಒಂದುಂಡು ಇಡೀ ಬಿಜೆಪಿದ ಶಕ್ತಿ ತೂನಾಗ ಮನಸ್ಸಿಗೆ ಭಾರಿ ಉಲ್ಲಾಸ ಒಂದುಂಡು ಗೆಲುವುದ ಸೂಚನೆ ತೋಜೊಂದುಂಡು ಅಂಚಾದ ಪಾತೆರ್ನಾಗ ಒಂಚೂರು ವ್ಯತ್ಯಾಸ ಒಂದು ಬಂದಿಲ್ಲ ಸಂತೋಷ ಒಂದು ನಿಜವಲ್ಲ ಅಂಚ ಇನ್ನು ನಂಗೆ ರಾಜ್ಯದ್ದು ಪ್ರಭಾರಿ ಆದ ನಂಗೆ ಕೊಡ್ತೇನೆ ಕೇರಳದ ಕಾಸರಗೋಡು ಜಿಲ್ಲೆದ ಅಧ್ಯಕ್ಷರ ನಂಚಿನ ನಮ್ಮ ಮಾತೇರ್ನೆಲ್ಲ ಮಾರ್ಗದರ್ಶಕರ ನಂಚಿನ ರವೀಶ್ ತಂತ್ರಿಲು ನಂಗೆ ಪ್ರಭಾರಿ ಆದ ಬೈದರೆ ಬೇರೆಗಳ ಈ ವೇದಿಕೆಗೆ ಸ್ವಾಗತ ಮಂತ್ರದಲ್ಲಿ ಬಂದಿಲ್ಲ ಅಂಜನೆ ನನಗೆ ಮಾತಾಡಗಳ ಮಾರ್ಗದರ್ಶಕ ನಂಚಿನ ನಮ್ಮ ಟಿ ಜಿ ರಾಜಾರಾಮ್ ಭಟ್ರು ವೇದಿಕೆಯಲ್ಲಿ ಅರೆಲ್ಲ ಯಾನಿ ಸಂದರ್ಭ ಹೃದಯಪೂರ್ವಕವಾದ ಸ್ವಾಗತ ಮಂತ್ರಲ್ಲ ಅಂಜನೆ ನಮ್ಮ ಸೀತಾರಾಮಣ್ಣನ ವೇದಿಕೆಗೆ ನೆತ್ತೊಂಬಾರ್ದು ವಿನಂತಿ ಎಂಗ್ಲ ಮಂಡಲಕ್ಕೆ ಪ್ರಭಾರಿ ಆದ ಬದ್ದದು ಭಾರಿ ಉತ್ಸಾಹ ಕೆಲಸ ಮಾಡ್ಬಾರ ಪೂರ ಸ್ಫೂರ್ತಿಯ ನೆಂಚಿನ ರಂದೀಪ್ ಕಾಂಚನಲ್ಲರು ಮೆರೆಲ್ನ ಯಾನಿ ಸಂದರ್ಭ ಹೃದಯಪೂರ್ವಕವಾದ ಸ್ವಾಗತ ಮಂತ್ರಲ್ಲ ಅಂಜನೆ ನಂಗೆ ಮಾತಾಡಗಳ ಸ್ಫೂರ್ತಿಯಾದ ಕರಿನ ರಡ್ಡು ಚುನಾವಣೆಡ್ಲ ಭಾರತೀಯ ಜನತಾ ಪಾರ್ಟಿದ ಒಂಜಿ ಸ್ಪರ್ಧೆ ಬಲ್ತದು ಅತ್ಯಂತ ಅಧಿಕ ಮತಾಂತೆತ್ತದು ನಂಗೆ ಇನ್ನಿಕ್ಕಲ್ಲ ಪಾರ್ಟಿದ ಸಂಘಟನೆಗೆ ಸಹಕಾರ ಕೊರತು ಪುಣಚಿನ ರಡ್ಡು ಜನ ನಮ್ಮ ಹಿರಿಯ ನಗಲು ಚಂದ್ರಶೇಖರ್ ಉಚ್ಚಿಲ್ಲ ಚಂದ್ರಾಸ್ ಉಳ್ಳಲ್ಲ ರಡ್ಡು ಜನಕ್ಕೆಲ್ಲ ಯಾನು ಹೃದಯಪೂರ್ವಕವಾದ ಸ್ವಾಗತನ ಬಯಸೊಂದಲ್ಲ ಬಂದರೆ ಅಂಜನೆ ನಮ್ಮ ಬರಿತಾನೆ
ನೆರೆಕರೆದ ಕಾಸರಗೋಡದ ಬಿಜೆಪಿದ ರಾಜ್ಯದ ಉಪಾಧ್ಯಕ್ಷರ ನೆಂಚಿನ ರಾಜ್ಯ ಸಮಿತಿ ಉಪನಂಚಿನ ಮೇರೆ ಅಶ್ವಿನಿ ಉಲ್ಲೇರು ಮೆರೆಲ್ನ ಹೃದಯಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ ಅಂಜನೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಸದಸ್ಯರು ಅಶ್ವಿನಿ ಉಲ್ಲೇರು ಮೆರೆಲ್ನ ಸ್ವಾಗತ ಮಲ್ತೊಂದಿಲ್ಲ ಅಂಜನೆ ಜಿಲ್ಲೆದ ಮಹಿಳಾ ಮೋರ್ಚಾದ ಅಧ್ಯಕ್ಷರ ನೆಂಚಿನ ಎನ್ನ ಮೋಕಿದ ತಂಗಡಿ ಶ್ರೀಮತಿ ಧನಲಕ್ಷ್ಮಿ ಉಲ್ಲೇರು ಮೆರೆಲ್ನ ಸ್ವಾಗತ ಮಲ್ತೊಂದಿಲ್ಲ ಎಂಗಲ್ನ ಕಾರ್ಯದರ್ಶಿ ಜಿಲ್ಲೆದ ಕಾರ್ಯದರ್ಶಿ ನೆಂಚಿನ ಜೆಸಿ ಕರ್ಕರೆ ಉಲ್ಲೇರು ಮೆರೆಲ್ನ ಈ ಸಂದರ್ಭ ಸ್ವಾಗತ ಮಲ್ತೊಂದಿಲ್ಲ ಎಂಗಳ ಪಾರ್ಟಿಗೆ ಶಕ್ತಿ ಕೊರ ಬಂದು ನಮ್ಮ ತುಂಬು ಬೇತ ಪಾರ್ಟಿ ಎಂಗಳ ಪಾರ್ಟಿ ಬರ್ತದೆ ಶಕ್ತಿ ಕೊರಪು ನಂಜಿನ ಎಂಗಳ ಶ್ರೀನಿವಾಸ ಶೆಟ್ಟಿ ಅಸೇಗೊಳ್ಳಿದ್ದಾರೆ ಮೆರೆಲ್ನ ಸಂತೋಷ್ ಶೆಟ್ಟಿ ಅಸೇಗೊಳ್ಳಿದ್ದಾರೆ ಮೆರೆಲ್ನ ಸ್ವಾಗತ ಮಲ್ತೊಂದಿಲ್ಲ ಅದೊಟ್ಟಿಗೆ ವಿಶೇಷವಾದ ಇನಿ ಚುನಾವಣಾ ನಿರ್ವಹಣಾ ಸಮಿತಿ ಮಲ್ತದೆ ಈ ಒಂದು ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಗೆಂದವಡು ಒಂಜಿ ಸ್ಫೂರ್ತಿ ನಮಗೆ ಮಾತ್ರೆಗಳ ಮಾರ್ಗದರ್ಶನ ಒಂಜಿನ ಈಗೆಲ್ಲ ರವೀಂದ್ರ ಶೆಟ್ಟಿ ಉಳಿದಟ್ಟು ಸಂಚಾಲಕರು ಮೆರೆಗಳ ಯಾನು ಬಾರಿ ಸಂತೋಷಡು ಸ್ವಾಗತ ಮಲ್ತಂದಿಲ್ಲ ಅದೊಟ್ಟಿಗೆ ಹಿರಿಯರ ನಂಚಿನ ನಮ್ಮ ಕುತ್ತಾರ್ದ ಚಂದ್ರ ಸಡ್ಯಾಂಚಾರ್ಯ ಉಳ್ಳೇರು ಮೆರೆಲ್ನ ಯಾನು ಹೃದಯಪೂರ್ವಕ ಸ್ವಾಗತ ಮಲ್ತಂದಿಲ್ಲ ಅಂಚನೆ ಪಾರ್ಟಿದ ಹಿರಿಯರು ಬಿಜೆಪಿದ ಭೀಷ್ಮೆ ಪಂಪಿನಂಚಿನ ಪುದರ್ನ ಪಡೆಯನಂಚಿನ ಎಂಗಳ ಬಾರಿ ಮೋಕೆತ ಹಿರಿಯರು ಮಾರ್ಗದರ್ಶಕರು ಪ್ರತಿ ವಾರ ಫೋನ್ ಮಾಡ್ತದ್ದು ಪಾರ್ಟಿದ ಸಂಘಟನೆದ ಬಗ್ಗೆ ಮಾರ್ಗದರ್ಶನ ಕೊಡ್ತು ಪ್ರತಿ ದಿನಲ ಎಚ್ಚರಿಕೆ ಮಾಡ್ಬಿಡಂಚಿನ ನಮ್ಮ ಮಾತೇರಿನ ಹಿರಿಯರ ನಂಚಿನ ಸೀತಾರಾಮ್ ಬಂಗೇರವಲ್ಲರು ಮೆರೆಲ್ನ ಸ್ವಾಗತ ಮಲ್ತಂದಿಲ್ಲ ಅದೊಟ್ಟಿಗೆ ನಮ್ಮ ಕಾಸರಗೋಡದ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ನಂಚಿನ ವಿಜಯರಾಯ್ ಮಂಜೇಶ್ವರಲ್ಲರು ಮೆರೆಲ್ನ ಯಾನಿ ಸಂದರ್ಭ ಪ್ರೀತಿಪೂರ್ವಕ ಸ್ವಾಗತ ಮಂತಂದಿಲ್ಲ ಅಂಜನೆ ವೇದಿಕೆಯ ಅನೇಕ ಗಣ್ಯರು KT ಸುವರ್ಣರು ಬೊಕ್ಕ ಮಾತಾ ಮಸ್ತ್ ಜನ ಗಣ್ಯರು ಅದೊಟ್ಟಿಗೆ ವಿಶೇಷವಾದ ಭಾರತೀಯ ಜನತಾ ಪಾರ್ಟಿದ ದೇವದೊರ್ಲ ಕಾರ್ಯಕರ್ತರು ಮುಕುಲ್ನ ಪಾದ ಮುಟ್ಟುದ ಅಗ್ಲಿಗೆ ಸ್ವಾಗತ ಮಲ್ತಂದಿಲ್ಲ ನಿಕ್ಲೆ ಪೂರರೆಗಳ ಇನಿ ಪ್ರೀತಿದ ಸ್ವಾಗತನ ಕೊರಂದು ಎಲ್ಲಂಜಿದ ವಿಜಯಗೆ ನಿಕ್ಲು ಪೂರ ಕಾರಣಕರ್ತಲಾದ ಪಣಂದು ಅದೊಟ್ಟಿಗೆ ವಿಶೇಷವಾದ ನಂಗೆ ನಮ್ಮ ಬ್ಯಾಕ್ ಸಪೋರ್ಟ್ ಅದು ಉಪನಂಚಿನ ಮಾಧ್ಯಮ ತಕ್ಲಿಗೆ ಕೊಡರ ಸ್ವಾಗತ ಮಲ್ತಂದು ಈ ಕಾರ್ಯಕ್ರಮವನ್ನು ಮುಂದುವರಿಸೋದಿಲ್ಲ. ಆತ್ಮೀಯ ಬಂಧುಗಳೇ, ಕುಂಪಲ್ರವರು ತಮ್ಮ ನಾಮಪತ್ರವನ್ನು ಸಲ್ಲಿಸುವಂಥ ಈ ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಒಬ್ಬ ಭಾರತದ ಸತ್ಪ್ರಜೆಯಾಗಿದ್ದುಕೊಂಡು ಸಂಘಟನೆಯನ್ನು ಬೆಳೆಸುವಲ್ಲಿ ಸಂಘಟನೆಯನ್ನು ಪರಿಪೂರ್ಣವಾಗಿ ಬೆಳೆಸುವಂಥ ಚಿಂತನೆಯನ್ನು ಮಾಡಿಕೊಳ್ಳುವಂಥ ಸಂಕಲ್ಪಿಸಿರುವಂಥ ನಾವು ಇವತ್ತು ಒಂದು ತಾತ್ವಿಕವಾಗಿರುವಂಥ ನಿರ್ಣಯವನ್ನು ಕೈಗೊಳ್ಳುವಂಥ ಸನ್ನಿವೇಶದಲ್ಲಿ ಜೊತೆಯಾಗಿದ್ದೇವೆ. ಒಂದು ಕ್ಷೇತ್ರಕ್ಕೆ ಯಾರು ಬೇಕಾದರೂ ಕೂಡ ಬರಬಹುದು, ಆ ಕ್ಷೇತ್ರದಲ್ಲಿ ಬಂದು ಕೈ ಮುಗಿಬಹುದು, ದೇವರ ಪ್ರಸಾದವನ್ನು ಕೂಡ ತೆಗಿಬಹುದು. ಆದರೆ ಅವರೆಲ್ಲರೂ ಕೂಡ ಭಕ್ತರಾಗುವುದಿಲ್ಲ. ನಿಜವಾಗಿರುವ ಭಕ್ತ ಯಾರಾಗುತ್ತಾನೆ ಅಂದರೆ ಧರ್ಮ ಏನು ಎಂಬುದನ್ನು ಅರಿತಿರುವ ಮಾತ್ರ ಯಾವತ್ತೂ ಕೂಡ ಭಕ್ತನಾಗಿರ್ತಾನೆ. ಆ ರೀತಿಯ ಆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿರುವವರು ಆತ್ಮೀಯರಾಗಿರುವಂಥ ಶ್ರೀಯುತ ಸತೀಶ್ ಕುಂಪಲ್ರವರು. ಯಾವತ್ತೂ ಕೂಡ ಒಬ್ಬ ನೇತಾರನಾಗಬೇಕು ಅಂತ ಆದರೆ ಅವನು ತಾನು ನೇತಾರ ಅಂತ ತೋರ್ಪಡಿಸಿಕೊಳ್ಳಿಕ್ಕಿಲ್ಲ, ಬದಲಾಗಿ ಕಾರ್ಯಕರ್ತರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿರುವವನೇ ಯಾವತ್ತೂ ಕೂಡ ಆಗಿರ್ತಾನೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾರೆಂದರೆ ಕಲ್ಕತ್ತಾದಲ್ಲಿ ಚಹಾವನ್ನು ಮಾರ್ತಾ ಇದ್ದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅತ್ಯಂತ ಬಡ ಕುಟುಂಬದಿಂದ ಬಂದಿರುವವರು ಈ ದೇಶದ ಪ್ರಧಾನಮಂತ್ರಿಯ ಪಟ್ಟವನ್ನು ಅಲಂಕರಿಸಿದರು. ಮಾತ್ರವಲ್ಲ, ಈ ದೇಶದ ಜನತೆಯನ್ನು ಮಾತ್ರ ಅಲ್ಲ, ಇಡೀ ವಿಶ್ವದ ಜನತೆಯನ್ನು ಅವರು ಗೆಲ್ಲುವಂಥ ಆ ವಾತಾವರಣ ನಿರ್ಮಾಣ ಆಯಿತು. ನಮ್ಮಲ್ಲಿ ಒಬ್ಬ ದೊಡ್ಡ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಒಬ್ಬ ಪತ್ರಕರ್ತ ಇದ್ದ, ಮಾಧ್ಯಮ ಮಿತ್ರ. ನಂತರ ಅವನು ಕಮ್ಯುನಿಸ್ಟ್ಗೋಸ್ಕರವಾಗಿ ಪರಿಪೂರ್ಣವಾಗಿ ಮಾತನಾಡ್ತಾ ಇರುವಂಥ ಕಾರಣ ಅವನನ್ನು ಅವರು ರಾಜ್ಯಸಭಾ MP ಆಗಿ ಮಾಡ್ತಾರೆ. ಅಚಾನಕ್ಕಾಗಿ ಯಾವತ್ತಾದರೂ ಕೂಡ ನಮ್ಮಿಂದ ನಮ್ಮ ಮನಸ್ಸಿನೊಳಗಿರುವಂಥ ಸತ್ಯ ಮಾತಿನ ಮೂಲಕ ಬರ್ತದೆ ಎಂಬುದಕ್ಕೆ ಉದಾಹರಣೆ, ಅವನೊಂದು ದಿವಸ ಪತ್ರಕರ್ತರ ಹತ್ರ ಹೇಳ್ತಾನೆ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು, ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ರು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರೆಲ್ಲರೂ ಕೂಡ ಪಾರ್ಲಿಮೆಂಟ್ ಭವನಕ್ಕೆ ಆಗಮಿಸುವಂತ ಸಂದರ್ಭದಲ್ಲಿ ಎದುರುಗಡೆ ಇಳಿದವರೆಲ್ಲರೂ ಕೂಡ ಕೂಗ್ತಾ ಇದ್ರು, ಅವರನ್ನು ತಮಾಷೆ ಮಾಡ್ತಾ ಇದ್ದರು.
ಆದರೆ ಛತ್ರಪತಿ ಶಿವಾಜಿ ಮಹಾರಾಜರ ರೀತಿಯಲ್ಲಿ ಒಂದು ರಾಜ ಗಾಂಭೀರ್ಯದಲ್ಲಿ ಇವತ್ತು ಪಾರ್ಲಿಮೆಂಟನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರವೇಶಿಸುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಎಂ ಪಿಗಳು ಕೂಡ ಅವರಿಗೆ ಜೈಕಾರವನ್ನು ಕೂಗುವುದು ಸಾಮಾನ್ಯ. ಆದರೆ ಬಾಕಿರೋರು ಕೂಡ ಮುಗ್ಧರಾಗಿ ಅವರ ಆ ಬರವನ್ನೇ ವೀಕ್ಷಿಸುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಬ್ಬ ಕಮ್ಯುನಿಸ್ಟನ್ನು ಕೂಡ ಒಪ್ಪಿಕೊಳ್ತಾನೆ, ಈ ದೇಶಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ನೀಡಲಿಕ್ಕೆ, ಒಂದು ಒಳ್ಳೆಯ ನೇತೃತ್ವನಾಗಲಿಕ್ಕೆ ಯಾವತ್ತೂ ಕೂಡ ಇಂಥ ಯೋಗ್ಯರೇ ಇರಬೇಕು ಎಂಬುದನ್ನು ಕಮ್ಯುನಿಸ್ಟರು ಕೂಡ ಒಪ್ಪಿಕೊಳ್ತಾರೆ. ಆ ರೀತಿಯ ಒಂದು ನೇತಾರರಾಗಿ ನರೇಂದ್ರ ಮೋದಿಜಿಯವರು ಹೊರಹೊಮ್ಮಿದ್ದಾರೆ. ಬಂಧುಗಳೇ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ನಾವೆಷ್ಟೇ ಪ್ರಯತ್ನಿಸಿದರೂ ಕೂಡ ನಮಗೆ ಗೆಲುವಿನ ಸಮೀಪ ತಲುಪಲಿಕ್ಕೆ ಆಗಲ್ಲ ಎಂಬ ಚಿಂತನೆ ಇದೆ. ಆದರೆ ಹಿಂದೆ ನಾವು ಒಮ್ಮೆ ಗೆದ್ದಿದ್ದೇವೆ. ಇವತ್ತು ಈ ಚುನಾವಣೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿದ್ದೇವೆ. ಕೇರಳ ರಾಜ್ಯದಿಂದ ಪ್ರವಾಸಿ ಪ್ರಮುಖಾಗಿ ನನ್ನನ್ನು ಇಲ್ಲಿಗೆ ಕಳಿಸುವಂಥ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಕೇರಳದಲ್ಲಿ ನಾವು ಎಷ್ಟೇ ಮತವನ್ನು ಹಿಡಿದ್ರೂ ಕೂಡ ನಮ್ಮನ್ನು ಗೆಲ್ಲಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದು ಎಡರಂಗ, ಒಂದು ಬಲರಂಗ ಬೇಕು ಅಂತಾದರೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕು ಅಂತ ಹೇಳುವಂಥ ಚಿಂತನೆ ಬರುವಾಗ ಅವರಿಗೆ ಯಾವುದೇ ರೀತಿಯ ನಾಚಿಕೆ, ಮಾನ, ಮರ್ಯಾದೆ ಇಲ್ಲದೆ ಆ ಎರಡು ರಂಗಗಳು ಕೂಡ ಒಟ್ಟಾಗಿ ಬಿಜೆಪಿಯನ್ನು ಸೋಲಿಸುವಂಥ ಆ ಪ್ರಯತ್ನದಲ್ಲಿ ಮುಂದುವರಿಯುತ್ತದೆ. ಅದರಲ್ಲಿ ಅವರು ಯಶಸ್ವಿಯೂ ಕೂಡ ಆಗಿದ್ದಾರೆ. ಆದರೆ ನಮಗೆ ಅಭಿಮಾನ ಇದೆ, ಹೆಮ್ಮೆ ಇದೆ, ಸಂತಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಮಗೆ ಯಾವುದಾದ್ರೂ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಬಹಳ ಸಂತೋಷದಿಂದ ಅದನ್ನು ನಾವು ಒಪ್ಪಿಕೊಳ್ತೇವೆ. ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತೇವೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 35 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಗೆದ್ದಿರದಂಥ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ನನ್ನನ್ನು ನೇಮಿಸಿದ್ರು. ಅಲ್ಲಿ ಹಗಲು ಇರುಳು ನಾವು ಕಾರ್ಯಕರ್ತರೊಂದಿಗೆ ದುಡಿದು ಅತಿ ಹೆಚ್ಚಿನ ಬಹುಮತದಿಂದ ಸನ್ಮಾನ್ಯ ಹರೀಶ್ ಪೂಂಜಾರವರನ್ನ ಗೆಲ್ಲಿಸಿದ್ದೇವೆ. ಈ ಸಲ ಹರೀಶ್ ಪೂಂಜಾರ್ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು, ಬೇಡ, ನೀವು ಆವತ್ತು ಮಾಡಿಟ್ಟಂತ ದೋಸೆ ಖಾಲಿ ಆಗಲ್ಲ, ಈ ಸಲ ನಾವು ಗೆದ್ದೇ ಗೆಲ್ತೇವೆ. ಆದ ಕಾರಣ ಇನ್ನು ಗೆಲ್ಲಬೇಕಾದಂಥ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿದರು. ಅದಕ್ಕೆ ಅನುಸಾರವಾಗಿ ಭಾರತೀಯ ಜನತಾ ಪಕ್ಷ ನಾವು ಗೆಲ್ಲಲೇಬೇಕಾದಂಥ ಉಳ್ಳಾಲದ ಆ ಉಸ್ತುವಾರಿಯನ್ನಾಗಿ ನಾನು ನೇಮಿಸಿದೆ. ನನಗೆ ವಿಶ್ವಾಸ ಇದೆ, 10ನೇ ತಾರೀಕಿಗೆ ಚುನಾವಣೆ ಕಳೀತದೆ, 13ನೇ ತಾರೀಕಿಗೆ ಹೆಚ್ಚಿನ ಅಂಶ ಮತ ಎಣಿಕೆ 13ನೇ ತಾರೀಕಿಗೆ ಆಗ್ತದೆ. 14ನೇ ತಾರೀಕಿಗೆ ಎಲ್ರಿಗೂ ನಮಸ್ಕಾರ ಕೊಟ್ಟು ಎಲ್ಲರನ್ನು ಕೂಡ ಮಂಗ ಮಾಡೋರು ಇಲ್ಲಿ ಖಂಡಿತ ಶಾಸಕರಾಗಿರುವುದಿಲ್ಲ. ಬದಲಾಗಿ ಎಲ್ಲರ ಜೊತೆ ಬೆರೆತು ಎಲ್ಲರೊಂದಿಗೂ ಕೂಡ ಕಾರ್ಯಕರ್ತನಾಗಿ ದುಡಿದಿರುವಂಥ ಸತೀಶ್ ಕುಂಪಲ್ರು ಇಲ್ಲಿಯ ಶಾಸಕರಾಗಿರ್ತಾರೆ. ನಾನು ಮೊನ್ನೆ ಕಾಸರಗೋಡಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಮಂಜೇಶ್ವರದ ಕಾರ್ಯಕರ್ತ ಬಂಧುಗಳು ಹೇಳಿದರು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಪಕ್ಷ ಜವಾಬ್ದಾರಿಯನ್ನು ನೀಡಿತ್ತು. ಹಾಗೆ ಅವರು ಸತೀಶ್ ಕುಂಪಲ್ರು ಕಾಸರಗೋಡಿನಲ್ಲಿ ಬಂದು ನಿರಂತರ ಚಟುವಟಿಕೆಯಲ್ಲಿ ಇದ್ರು ಅಂತ. ಆದರೆ ಅದಕ್ಕಿಂತ ಹಿಂದೆ ಎಷ್ಟೋ ಚುನಾವಣೆಗಳಲ್ಲಿ ಅವರಿಗೆ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿರಲಿಲ್ಲ. ಆದರೆ ಕಾರ್ಯಕರ್ತರೆಲ್ಲರೂ ಕೂಡ ಅವರಿಗೆ ಮನಸ್ಸಿನಲ್ಲಿ ಅವರಿಗೆ ಬೇಕಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು. ಹಾಗಿದ್ದ ಕಾರಣ ಕಾರ್ಯಕರ್ತರ ಜೊತೆಯಲ್ಲಿ ಬಂದು ಮಂಜೇಶ್ವರದಲ್ಲಿ ಅವರು ಹಿಂದೆಯೂ ಕೂಡ ದುಡಿದಿದ್ದಾರೆ ಎಂಬ ಮಾತನ್ನ ನಮ್ಮೆಲ್ಲ ಆತ್ಮೀಯ ಕಾರ್ಯಕರ್ತರು ಹೇಳಿದರು. ಆ ರೀತಿ ದುಡಿದವರ ಜೊತೆ ಸಮಾಜ ಇದೆ, ಮತದಾರರಿದ್ದಾರೆ, ಗೆದ್ದೇ ಗೆಲ್ತೇವೆ ಎಂಬ ಆತ್ಮವಿಶ್ವಾಸ ಇದೆ. ಆದರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ನೆನಪಿರಿಸಿಕೊಳ್ಳಬೇಕಾದ್ದು, ನಾವು ಈ ಮೆರವಣಿಗೆಯಲ್ಲಿ ಸತೀಶ್ ಅಣ್ಣನ ಜೊತೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದಲ್ಲಿಗೆ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ನಮ್ಮ ಕರ್ತವ್ಯ ಇವತ್ತು ಪ್ರಾರಂಭ ಆಗ್ತದೆ. ಇವತ್ತಿನಿಂದ 10ನೇ ತಾರೀಕಿನ ತನಕ ಹಗಲಿರಲಿ ರಾತ್ರಿ ಇರಲಿ ನಮ್ಮ ಪಕ್ಷದ ಗೆಲುವಿಗೋಸ್ಕರವಾಗಿ ಒಂದೊಂದು ಮತವನ್ನು ಕೂಡ ನಮ್ಮತ್ತ ಸೆಳೆದುಕೊಳ್ಳಿಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿಯೋಣ. ಬಂಧುಗಳೇ, ಸಮಾಜಕ್ಕೆ ಅರ್ಥ ಆಗಿದೆ ಇವತ್ತು ಭಾರತೀಯ ಜನತಾ ಪಕ್ಷ ಎಂದರೆ ಅದು ಒಂದು ಯಾವ ಉಗ್ರಗಾಮಿಗಳ ಗುಂಪು ಎಂಬ ಚಿತ್ರಣವನ್ನು ನೀಡ್ತಾ ಇದ್ರು. ನರೇಂದ್ರ ಮೋದಿಜಿಯವರು ಗುಜರಾತ್ನಲ್ಲಿ ಚುನಾವಣೆಯನ್ನು ಎದುರಿಸುವಂತ ಸಂದರ್ಭದಲ್ಲಿ ಅಲ್ಲಿ ಹೇಳಿದ್ರು ಮುಸಲ್ಮಾನ ಬಂಧುಗಳ ಹತ್ರ, ನರೇಂದ್ರ ಮೋದಿಜಿ ಬಂದ್ರೆ ನಿಮ್ಮನ್ನು ಕೊಲ್ತಾರೆ ಅಂತ. ಆದರೆ ಅವರಿಗೆ ಅರ್ಥ ಆಯಿತು, ನರೇಂದ್ರ ಮೋದಿಜಿಯವರು ಬಂದವರನ್ನು ಕೊಲ್ಲಿಲ್ಲ. ಆದ ಕಾರಣ ಗುಜರಾತ್ನಲ್ಲಿ ಅತಿ ಹೆಚ್ಚು
ಜನಸಂಖ್ಯೆ ಇರುವಂಥ ಮುಸಲ್ಮಾನರು ಹೆಚ್ಚಿರುವಂಥ ಪ್ರದೇಶದಲ್ಲಿಯೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಗೆದ್ದು ಬಂದಿದೆ ಅಂತ ಆದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿರುವಂಥ ಸೇವೆ, ನರೇಂದ್ರ ಮೋದಿಜಿಯವರ ಸರ್ಕಾರ ಆ ಜನತೆಗೆ ಮಾಡಿರುವಂಥ ಆ ಸೇವೆ. ಇವತ್ತು ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸೋನಿಯಾ ಗಾಂಧಿ ಸಹಿತ ಅವರನ್ನೊಬ್ಬ ಕೊಲೆಗಾರ ಎಂಬ ರೀತಿಯಲ್ಲಿ ಪ್ರತಿಬಿಂಬಿಸಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಬೇಳೆ ಬೇಯಲಿಲ್ಲ. ಆ ಬೇಳೆ ಬೇಯದಿರುವ ಕಾರಣ ಇವತ್ತು ಎಲ್ಲ ಮುಸಲ್ಮಾನ ಬಂಧುಗಳು ಕೂಡ ಈ ದೇಶ ಒಳಿತಾಗಬೇಕು ಅಂತ ಆದರೆ, ಭಾರತ ದೇಶ ಒಳಿತಿನ ಪಥದಲ್ಲಿ ಮುಂದುವರಿಬೇಕು ಅಂತ ಆದರೆ ಆ ದೇಶದ ಪ್ರಧಾನಮಂತ್ರಿಯಾಗಿ ಭಾರತೀಯ ಜನತಾ ಪಕ್ಷದ ವ್ಯಕ್ತಿಗಳೇ ಇರಬೇಕು. ಅದೇ ರೀತಿ ಈ ಕ್ಷೇತ್ರದಲ್ಲಿಯೂ ಕೂಡ, ಈ ಉಳ್ಳಾಲ ಎಂಬ ಕ್ಷೇತ್ರದಲ್ಲಿಯೂ ಕೂಡ ಭವಿಷ್ಯತ್ತಿನಲ್ಲಿ ಒಳಿತಾಗಬೇಕು ಅಂತ ಆದರೆ, ಸಮಾಜಕ್ಕೆ ಬೇಕಾಗಿರುವಂಥ ಸೇವೆ ಸಿಗಬೇಕು ಅಂತ ಆದರೆ ಸತೀಶ್ ಕುಂಪಲ್ರೇ ಶಾಸಕರಾಗಿರಬೇಕು ಎಂಬ ನಿರ್ಣಯಕ್ಕೆ ಖಂಡಿತ ಬರ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತ ಬಂದೇ ಬರ್ತದೆ. ಆ ಮತವನ್ನ ನಾವು ಪರಿಪೂರ್ಣವಾಗಿ ಮತಪೆಟ್ಟಿಗೆಯ ಒಳಗೆ ಭರಿಸಲಿಕ್ಕೋಸ್ಕರವಾಗಿ ಅಹೋರಾತ್ರಿ ದುಡಿಯೋಣ. ದೇವರ ಕೃಪೆ, ಆ ಗುರು ಹಿರಿಯರ ಅನುಗ್ರಹ ಆಶೀರ್ವಾದಗಳು ನಮ್ಮ ಜೊತೆಯಲ್ಲಿ ಇರಲಿ ಎಂಬ ಆ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಇವತ್ತು ಸೇರಿದಂತೆ 14ನೇ ತಾರೀಕಿಗೆ ಇಷ್ಟಲ್ಲ, ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಈ ಬೀದಿಯಲ್ಲಿ ನಾವು ವಿಜಯೋತ್ಸವವನ್ನು ಆಚರಿಸ್ತೇವೆ ಎಂಬ ಆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಈ ದೇಶಕ್ಕೋಸ್ಕರವಾಗಿ, ಈ ಮಣ್ಣಿಗೋಸ್ಕರವಾಗಿ ತನ್ನನ್ನ ಸಮರ್ಪಣೆ ಮಾಡಿಕೊಂಡಿರುವಂತ ರಾಣಿ ಅಬ್ಬಕ್ಕನ ಆ ಪ್ರತಿಮೆಗೆ ನಾವು ಹಾರಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ತೀರ್ಮಾನ ಮಾಡಿದೆವು. ಮಹಾತಾಯಿ, ಇವತ್ತು ನಿನ್ನ ಕೊರಳಿಗೆ ನಾವು ಹಾರಾರ್ಪಣೆಯನ್ನ ಮಾಡ್ತಾ ಇದ್ದೇವೆ. 14ನೇ ತಾರೀಕಿಗೆ ವಿಜಯದ ಹಾರಾರ್ಪಣೆಯನ್ನ ನಾವು ಸತೀಶ್ ಕುಂಪಲ್ರ ಕೊರಳಿಗೆ ಹಾಕ್ತೇವೆ ಎಂಬ ತೀರ್ಮಾನವನ್ನು ಮಾಡಿದ್ದೇವೆ. ಬಂಧುಗಳೇ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಣ. ದೇವರು ಒಳಿತನ್ನೇ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ತಲುಪಿಸ್ತೇವೆ ಸನ್ಮಾನ್ಯ ತಂತ್ರಿಯವರಿಗೆ. ಮುಂದಕ್ಕೆ ಜಿಲ್ಲಾ ಉಪಾಧ್ಯಕ್ಷರು ಕಿಯೋನಿಕ್ಸಿನ ಅಧ್ಯಕ್ಷರಾದಂಥ ಶ್ರೀ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಪಕ್ಷದ ನಾಯಕರೇ ಎದುರು ಸೇರಿನ ಚಿತ್ತನ ಎಂಕಲ್ನ ಪಂಡಿತರು ಘೋಷಣೆ ಪಾಡ್ಪಾಯರು ಭಾರತ್ ಮಾತಾ ಕಿ ಜೈ ಇಂದು. ಭಾರತ್ ಮಾತಾ ಕಿ ಜೈ ದಯಪಾಡು ಒಂದು ನಂಗೆ ಗೊತ್ತುಪಡು ಓಟು ಪಾಡುನೆ ದುಂಬು ಭಾರತ್ ಮಾತಾ ಕಿ ಜೈ. ಭಾರತದ ಈತ್ ಪಕ್ಷಲು ಇಲ್ಲ 10-30 ಪಕ್ಷಲು ಇಲ್ಲ ನಮ್ಮ ದೇಶಡು ಹಣ ಒಂಜೇ ಪಕ್ಷ ಭಾರತ್ ಮಾತಾ ಕಿ ಜೈ ಪಾಡ್ನು ఒక మాత పక్షాల అక్కల వ్యక్తికి కుటుంబకు జైపాడువేరు. ಬಿಜೆಪಿ ಕಾರ್ಯಕರ್ತರಾಡು ನಾಯಕರಾಡು ಜೈಪಾಡುನಿ ಭಾರತ್ ಮಾತಾಕಿ ಭಾರತ ಕೊಂಜೆ ದಯನ್ ಮಾಡ ನಮ್ಮ ಗುರಿ ಭಾರತ ಲಕ್ಕದುಂತುಂಡ ಯಾಲ್ಲ ತರದೆತ್ತು ಲಕ್ಕದುಂತೆ ಪನ್ಪಣಂಚಿತ ಒಂದು ಸಂದೇಶ ಐನು ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ಯುವ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊರಿಯರು. ಸಾರತ್ತ ವರ್ಮುಣತ 8ನೇ ಇಸವಿ ಏಪ್ರಿಲ್ 5ನೇ ತಾರೀಕಿಗೆ ಮಹಾರಾಷ್ಟ್ರದ ಶಿವಾಜಿ ಪಾರ್ಕದ ಆ ನೆಲಟ್ಟು ಒಂದು ಸಂದೇಶ ಕೊರಿಯರು. ಪ್ರತಿ ಒಂದು ಬಿಜೆಪಿದ ಕಾರ್ಯಕರ್ತೆ ಸುರುಕು ತನ್ನ ಕೆಲಸ ಪ್ರಾರಂಭ ಮಲ್ಪನಾಗ ದೇಶಕ್ಕೆ ನಮಸ್ಕರಿಸಲ, ದೇಶಕ್ಕೆ ಒಂದು ಘೋಷಣೆ ಪಾಡ್ಲ ಅಂದ್ ಅವು ಎಂಚಿನ ಸಂದೇಶ ಆರ್ ಪಂಡೇರ್. ಭಾರತ್ ಕೋ ಏಕ್ ಭೂಮಿ का टुकड़ा नहीं है, वो जीता जागता राष्ट्र पुरुष है. ए वंदन की भूमि है, ए अभिनंदन की भूमि है, ए अर्पण की भूमि है, ए तर्पण की भूमि है. यहाँ बिंदु बिंदु में गंगा जल है, कंकड़ कंकड़ में भगवान शंकर है. जिएंगे तो भारत के लिए, मरेंगे तो भी भारत के लिए. पंडेर आतेट्टे उंतजेरु आर पंडेर इनी एत्तुंडेल्ले सैयर उंडु. मरने का बाद भी गंगा जल में बहती हमारा हस्तियों को कोई एक कान लगाकर सुनेगा. उधर भी एक आवाज आएगी, ओ भारत माता की जय, भारत माता की जय. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಕಾರ್ಯಕರ್ತೆಲ ಇನಿ ಮತ ಮಲ್ಪೆರ ಪೋಪುರನ್ ಚಿತ್ರ ಕಾಲಗಟ್ಟಡು ಸುರುಕು ಭಾರತದ ನೆನಪುಲೆ ಈ ಮಣ್ಣು ದಾನೆ ಬಂದ್ಬಿಡು. ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಬಂದ್ಬಿಡು. ಒಳ್ಳೆ ತಂತ್ರದಾಳು ಧರ್ಮನು ರಕ್ಷಣೆ ಮಲ್ತನೆ ಮಾತ್ರ ನೀನನ್ನು ಧರ್ಮ ರಕ್ಷಣೆ ಮಲ್ಪಡು. ಇಜ್ಜಿನ ಒಂದುವೇ ಧರ್ಮ ನಾನು ಕೆರ್ಪುಣು ಒಂದು ಪನ್ಪುಣ ಪಾತ್ರ ಉಪನಿಷತ್ತಡು ಆ ವಾಕ್ಯ ಉಂಟು. ಇನಿ ಚುನಾವಣೆ ಏರಿಗೆ ಸತೀಶ್ ಕುಂಪಳಗಳ ಯುಟಿಕಾದರ್ಗಳ ಹತ್ತು ಈ ಚುನಾವಣೆ ಬ್ರಿಟಿಷ್ ಸಂಜಾತ ಕಾಂಗ್ರೆಸ್ಗಳ
ಭಾರತ ಮಾತ ಸಂಜಾತ ఆయన బీజేపీ నడపనంచిన యుద్ధంలో ದೇಶ ಕಟ್ಟುನಂಚಿತ್ತಿನ ಬಿಜೆಪಿ ಕುಟುಂಬ ಸಾಕುನಂಚಿತ್ತಿನ ಕಾಂಗ್ರೆಸ್ ನೆಟ್ಟು ಹೋಗ್ಬೋಡು ತೀರ್ಮಾನ ಮಲ್ಪನೆಗಳು ಮತದಾರರು ಈ ದೇಶಕ್ಕೆ ಸ್ವಾತಂತ್ರ್ಯ ತೆಗೆದು 75 ವರ್ಷ ಆಡೆ 1-2 ವರ್ಷ ಹತ್ತು ಈ ದೇಶದ ಅಲ್ಪ ವರ್ಷ ಆಡಳಿತ ಮಲ್ತನಗಳು ಯಾರು ಕಾಂಗ್ರೆಸ್ 15 ಜನ ಪ್ರಧಾನಮಂತ್ರಿಗಳು ಆಯರು ಈ ದೇಶಡು ಈ ದೇಶ ಭಾರತ ಬಂಡೆ ಎಂಚಿನ ಭಾರತದ ಶಕ್ತಿ ಎಂಚಿನ ಭಾರತ ಸಾಮರ್ಥ್ಯ ಎಂಚಿನ ಭಾರತದ ನಿರ್ಧಾರ ಎಂಚಿನ ಭಾರತ ಗುರಿ ಎಂಚಿನ ಜಗತ್ತಿಗೆ ಭಾರತೀಯ ವಿಶ್ವಗುರು ಆವಡೊಂದು ಈ ದೇಶದ ಜನಕಲ ಪರಿಕಲ್ಪನೆ ಇತ್ತಂಡಲ್ಲ ಐಕೊಂಜಿ ದಿಕ್ಕು ಐಕೊಂಜಿ ಸಂದರ್ಭ ಐಕೊಂಜಿ ಅವಕಾಶ ಒಂಜಿ ಘಟನೆ ಆಯ್ಜತ್ತ ಪಂಪಣಿಸಿದ ಚಿಂತನೆ ದೇಶ ಇಪ್ಪನಾಗ 2014 ಇಸ್ವಿಡು ಭಾರತದ ಚಿತ್ರ ಬದಲಾಣೆ 2014 ಕಾಂಗ್ರೆಸ್ ಭಾರತನ ತುಲೆ 2014 ಬೊಕ್ಕದ ಬಿಜೆಪಿ ಭಾರತನ ತುಲೆ ಕಾಂಗ್ರೆಸ್ ಭಾರತ ಎಂಚೆತ್ತನು ಬಿಜೆಪಿ ಭಾರತ ಎಂಚ ಉಂಡು ಬಣ್ಣದು ಅರ್ಥ ಮಲ್ತೊಳ್ಳೆ ನರೇಂದ್ರ ಮೋದಿನು ಜಗತ್ತು ಇನಿ ನಂಬರ್ 1 ವಿಶ್ವನಾಯಕಿ ಅಂತ ಪಣ್ಣುಂಡು ಎಂಚಾಂಡು ಏರೆಡ್ದಾಯಿನಿ ನಿಖಿಲ್ ಕೊರ್ನ ಒಂಜೊಂಜಿ ಓಟು ಬಿಜೆಪಿದ ಮಿತ್ತಿದೀನ ನಂಬಿಕೆ ಭಾರತದ ಮಣ್ಣದ ಮಿತ್ತಿದೀನ ನಂಬಿಕೆದ ಒಂಜೊಂಜಿ ಓಟುಡು ಭಾರತ ಮತದಾರರು ಜಾಗೃತಗೊಳ್ಳದು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದ ಆಯ್ಕೆ ನಿರ್ದಾದ್ರ ಇನಿ ಜಗತ್ತುಗಳ ಒಂಜಿ ವಿಶ್ವನಾಯಕನ ತೂಪವನ ತಾಕತ್ತು ತಜ್ಬಿತ್ತಂಡ ನೂಲು ಕುಳ್ಳುದಿನ ಕಾರ್ಯಕರ್ತರ ನಿಖಲ ಒಂಜೊಂಜಿ ಓಟು 2014 ಬೊಕ್ಕ ಭಾರತದ ಕೋಮು ಗಲಭೆದ ಸುದ್ದಿಜ್ ದಾಯಗಿಜ್ ಯೋಚನೆ ಮಲ್ಪಲೆ ಅವೇ ಭಾರತ ಅವೇ ಜನಕುಲು ಅವೇ ಪಕ್ಷ ಕೋಮು ಗಲಭೆ ಉಂತುಳು ನರೇಂದ್ರ ಮೋದಿ ಬತ್ತಿ ಬಕ್ಕನೆ ನಿಕುಲು ಎತೋ 500-600 ವರ್ಷದಿಂಚ ಭಾರತದ ನಮ್ಮ ಹಿರಿಯಕುಲು ಘೋಷಣೆ ಪಾಡೋದು ಇತ್ತನಂಚಿತ್ತನ ಐಕೋಸ್ಕರ ಬಲಿದಾನ ಆಯ್ನಂಚಿತ್ತನ ಐಕೋಸ್ಕರ ತ್ಯಾಗ ಮಲ್ತಿನಂಚಿತ್ತನ ರಾಮ ಮಂದಿರ ಇನ್ನು ಯಾವೊಂದುಂಡತ್ತ ಐಕ್ ಕಾರಣ ನಿಖಲ ಒಂಜಿ ಓಟು ಓಟಿಗೆ ಏತ್ ಬೆಲೆ ಉಂಡು ಏತ್ ಶಕ್ತಿ ಉಂಡು ಸುರುಕು ಅರ್ಥ ಮಲ್ತೊಂಡ ಸಂಗತಿ ಐಕೋಸ್ಕರ ನಿಖಲೆ ಪಣ್ಣೊಂದುಲ್ಲೆ ಒಂಜಿ ಓಟು ನಿಖಲು ಕಾರಣ ಒಂಜಿ ಒಟ್ಟುಡು ರಾಮ ಮಂದಿರ ಈ ದೇಶದ ಕಾಶ್ಮೀರ ಪಂಡಿತ್ ಜವಾಹರ್ಲಾಲ್ ನೆಹರು ಅಧಿಕಾರಕ್ಕೋಸ್ಕರ ಕಾಶ್ಮೀರನು ಶೇಖ್ ಅಬ್ದುಲ್ಲಾಗ ಕೊರದು 340 ವಿಧಿನವಳು ಮಲ್ತದೆ ಈ ದೇಶದ ತಿರಂಗ ಅವಳು ರಾಪಾಯರಿಜ್ಜಿ ಈ ದೇಶದ ಸಂವಿಧಾನ ಆಯ್ಕೆ ಆಪುಜಿ ದೋ ಪ್ರಧಾನ್ ದೋ ವಿಧಾನ್ ದೋ ಸಂವಿಧಾನ್ ಒಂದು ಏರ್ ಮಲ್ತೀನಿ ಕಾಂಗ್ರೆಸ್ ಪಕ್ಷ ಏತ್ ವರ್ಷ ತಾಗಂಡು ಸಾರತ್ತರ್ಮಣ ಸಂಪನೆ ಇರಿಸಿ ಅವಲಿತ್ತರಂಚಿತ್ರ ಮಾತಾ ಹಿಂದೂ ಪಂಡಿತರೇನು ಕಾಶ್ಮೀರದ ಗಿಡದ್ದೇರು ಇನಿ ಕಾಂಗ್ರೆಸ್ ಪಕ್ಷ ಐತ ಬಗ್ಗೆ ಚಕಾರದೆತ್ತಿಚಿ ಒಂಜಿ ಸತಿ ಕಾಶ್ಮೀರ್ ಫೈಲ್ಸ್ ತೂಲೆ ನಿಗಲು ಕಾಶ್ಮೀರ್ ಫೈಲ್ಸ್ ಸಿನಿಮಾ ತೂಲೆ ನಿಖಲಿಗೆ ಅರ್ಥ ಆಪುಂಡು ಕಾಂಗ್ರೆಸ್ ಪಕ್ಷ ಈ ದೇಶನ ವಾ ರೀತಿ ಮಲ್ತೊಂದುಂಡು ಈ ರೀತಿ ಜಾತಿ ಮುಖಾಂತರ ಧರ್ಮದ ಮುಖಾಂತರ ಮತದ ಮುಖಾಂತರ ವಾ ರೀತಿ ವಿಭಜನೆ ಮಲ್ತದು ಭಾರತನ ಹಾಳು ಮಲ್ತೊಂಡು ಪನ್ಪುಣಂಚಿನ ಚಿಂತನೆ ಮೂಲಿತ್ತನಂಚಿನ ಪಾತ ಮತದಾರರ ಬಂಧುಲೆಗೆ ನಿಖಲ ಮನಸ್ಸಿಗೆ ತಪ್ಪೇನೊಂದುಲ್ಲೆ ಮೋದಿ ಬಂಡೇರ್ ಈ ದೇಶದ ಗೃಹ ಸಚಿವೆ ಏರೇ ಅಮಿತ್ ಶಾ ಎಂಚಿನ ಜೋಡಿ ಭಗವದ್ಗೀತೆದ 18ನೇ ಅಧ್ಯಾಯದ 7ನೇ ಶ್ಲೋಕ ಅತೆ ತಂತಿರಲೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ಧುವ ನೀತಿರ್ಮತಿಮ ಪವಂಡೇರು ಅಲ್ಪ ಶ್ರೀಕೃಷ್ಣ ಯೋಗೇಶ್ವರದ ಕೃಷ್ಣ ಉಲ್ಲೇನ ಅಲ್ಪ ಧನುರ್ಧಾರ್ಯ ನಂತರ ಅರ್ಜುನ ಉಲ್ಲೇನ ಅಲ್ಪ ನೂದೆಕ್ಕಿನುವುದು ಯಶಸ್ಸು ನೂದೆಕ್ಕಿನುವುದು ಪಂಡು ನಂಗೆ ಕೃಷ್ಣ ಪಂಡೆ ಇನಿ ಅಲ್ಪ ಯೋಗ ಕಲ್ಪ ನಂಚಿತ್ತನ ಜಗತ್ ನಂಚಿತ್ತನ ನರೇಂದ್ರ ಮೋದಿ ಉಲ್ಲೇರ ಗಂಡದ ತಿಗಲಿತ್ತನಂಚಿತ್ತನ ಅರ್ಜುನ ಅಂಚಿತ್ತನ ಪಾರ್ಥ ನಂಚಿತ್ತನ ಅಮಿತ್ ಶಾ ಉಲ್ಲೇನ ಅಲ್ಪ ಭಾರತಕ್ಕೆ ಏಪಲ ವಿಜಯ ಮಾತ ಉಂಡು ಅರ್ಥ ಮಾಡ್ತಾರೋ ನಿಗಳು 340 ವಿಧಿ ಕಾಶ್ಮೀರ ಕೊರ್ನಂಚಿನ 340 ವಿಧಿ ಅವಳು ನಮ್ಮ ಬೇಟ ಒವ್ವೇ ರಾಜ್ಯದ ಇರ್ಬೋದು ಅವಳು ಉಂದರ ಇಜ್ಜಿ ಒಂಜಿ ಇಂಚಿ ಜಾಗ ನಂಗೆ ದುಡ್ಡಿದ ತಂದು ಪತ್ಯದ ಮಲ್ಬರ ಇಜ್ಜಿ ಅಲ್ಪದ ಪೊಣ್ಣನ ಮದಿಮಾರ ಇಜ್ಜಿ
ಅಕಲು ಓಲ್ಲ ಬದ್ ಮದ್ವೆ ಅವಲಿ ಅಂಡ ಅಲ್ಪದ ಪಣ್ಣ ನಂಗೆ ಮದ್ವೆ ರೆಜ್ಜಿ ಇಂಚಿತ್ರ ಒಂಜಿ ವಿಚಿತ್ರವಾಯಿನ ಉಗ್ರಗಾಮಿಲೇನು ಭಯೋತ್ಪಾದಕರು ಸೃಷ್ಟಿ ಮಲ್ತನಂಚಿನ ಕಾಶ್ಮೀರಗೆ ಭಾರತದ ಕೈಗೆ ದೆತ್ತನೋಡು ಐಕೋಸ್ಕರ ಲೋಕಸಭೆ ಇಟ್ಟು ಅಮಿತ್ ಶಾ ಬಂಡೇರು ಟುಡೇ ಆರ್ ಟುಮಾರೋ ಐ ವಿಲ್ ಶೋ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಇನ್ನೆತ್ತಂಡ ಎಲ್ಲ ತಲ್ಪವೆ ಜಗತ್ ಭಾರತದ ಶಕ್ತಿ ಎಂಜಿನ ಅಂದು 307ನೇ ವಿಧಿನ ರದ್ದು ಮಲ್ತೇರು 335 ವಿಧಿಲ ರದ್ದು ಮಲ್ತದು ಇಡೀ ಕಾಶ್ಮೀರನು ಭಾರತದ ಜೊತೆ ಕಾಣ್ತದು ಒಂದೇ ತಿರಂಗ ಒಂದೇ ಪ್ರಧಾನಿ ದೇಶಗೂ ಒಂದೇ ಸಂವಿಧಾನ ಮನ್ಪಡೆ ಕೊರಿಯಾರತ್ತ ಕಾಂಗ್ರೆಸ್ ಅರಬಾಯಿ ಕೊರಿಯರು ಗೊಬ್ಬೆ ಬಾಡಿಯರು ಪ್ರತಿಭಟನೆ ಮಲ್ತೇರು ಅವಳು ನೆತ್ತೆರು ಬೂರುಣು ಅವಳು ಗುಂಡು ರಾಪುಣು ಅವಳು ಇಡೀ ಪೊತ್ತದ ಬಾಪುಣೊಂದು ಗುಂಡು ಬೂರ್ನ ಬಿಡಿ ನೆತ್ತೆರ ಪಾಪನ ಬಿಡಿ ಮಿಲಿಟರಿಗೆ ಕಲ್ಲು ದಕ್ಕೊಂದು ಚಿತ್ತನ ಅಲ್ಪದ ಕಾಶ್ಮೀರಿ ಯುವಕರುಗಳಿರತ್ತ ಜಿಹಾದಿ ಮನಸ್ಸಗಲು ಅಕಲ್ನ ರಡ್ಡು ಕೈಲ ತಿತ್ತು ಕಿಸತ್ತಲೈ ಹೋಗ್ಲಾಕ ಮಲ್ತನಾಗ್ಲಿ ಏರೇ ನರೇಂದ್ರ ಮೋದಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಇನ್ನು ಅವಳು ಪ್ರವಾಸೋದ್ಯಮ ಪ್ರಾರಂಭ ಆತನು ಅಲ್ಪದ ಮುಸ್ಲಿಮರಿಗೆಲ್ಲ ಗೊತ್ತಾತನು ಬಿಜೆಪಿ ಬತ್ತನ ಎಂಗ್ಲಿಗೆ ಬದುಕೊಂಡು ಬಿಜೆಪಿ ಗೆಂದುಂಡ ಎಂಗ್ಲಿಗೆ ಜೀವನ ಉಂಡು ಬಿಜೆಪಿ ಇತ್ತನ್ನ ಎಂಗ್ಲಿಗೆ ಬದುಕೋಲಿ ಮೂಲಿ ಮಾಡ್ಬಿಡಂಚಿತ್ತನ ಭರವಸೆದ ಆ ಒಂದು ಸಮಯನ ಅವನ ಅವಕಾಶನ ಸೃಷ್ಟಿ ಮಲ್ತನಾರು ನರೇಂದ್ರ ಮೋದಿ ಮುಲ್ಪದ ಪಣಿಯರು ಯಾರು ಮೂಲು ಪಣ್ಪೇರ್ ಕೇಂಡ ಉಳ್ಳಾಡು ಮುಸ್ಲಿಮರು ಇಪ್ಪು ಅಂಚದ್ದು ಗೆಂದರ ಅಬ್ಜಿ ಸತೀಶ್ ಕುಂಪಲ್ ಆಗುತ್ತೆ ಸತೀಶ್ ಕುಂಪಲ್ರೆ ಏತೋ ಮುಸ್ಲಿಮರಿಗೆ ಬೆಂಬಲ ಕೊಟ್ಪನೆ ಯಾನ್ ತೂತೆ ಇರ್ನ ಬಗ್ಗೆ ಎಷ್ಟು ಅಭಿಪ್ರಾಯವಾಗಲೇಗೊಂಡು ಯಾನ್ ಮುಲ್ಪದ ಮಾತಾ ಮುಸ್ಲಿಂ ಬಾಂಧವಡಕ್ಕೆ ಏನೊಂದುಲ್ಲ ಒಂಜು ಸರ್ತಿ ಕಣ್ಣು ಬುಲಾದು ಉತ್ತರ ಪ್ರದೇಶ ತೂಲೆ ಇತ್ತೆ ಪಂಡೇರಿ ಅಂಗಲ್ಲ ಗುಜರಾತ್ 184 ಸೀಟ್ ಉಂಡು ಐಟ್ 17 ಸೀಟ್ ಮುಸ್ಲಿಮರೇ ಇಂಚೈನಿ ಉಳ್ಳಾಳ ಕ್ಷೇತ್ರ ಉಂಡ ಮಂಗಳೂರು ವಿಧಾನಸಭೆ ಅವೇ ಸೀಟ್ ಅಂಚಿನ 17 ಸೀಟ್ ಉಂಡು ಓಲು ಗುಜರಾತ್ 17 ಬಿಜೆಪಿ ಗೆನ್ನಡು ಖಾಲಿ 5 ಮಾತ್ರ ಕಾಂಗ್ರೆಸ್ ಗೆಂದರೆ ಆಯ್ನಿ ನೆನಪದಿಲ್ಲ ದಾಯಕೊರಿಯರು ಬಿಜೆಪಿ ಅಲ್ಪ ಮುಸ್ಲಿಮರು ಅಕಲ ಅಂಗಡಿ ಬಂದಿಜ್ಜಿ ಅಕಲ ಬ್ಯಾರಗೆ ತೊಂದರೆ ಇಜ್ಜಿ ಅಕಲ ಜೀವನಕ್ಕೆ ತೊಂದರೆ ಇಜ್ಜಿ ಅಕಲ ಸಂಸ್ಕಾರಕ್ಕೆ ತೊಂದರೆ ಇಜ್ಜಿ ಅಕಲ ಸಂಪ್ರದಾಯಕ್ಕೆ ತೊಂದರೆ ಇಜ್ಜಿ ಇನಿ ಓಲಾಂಡ್ಲ ಓಲಾಂಡ್ಲ ಉಂಡ ನೀನು ಯಾನ್ ಕೇಳಿಲ್ಲ ಇದು ಕರ್ನಾಟಕ ಬಿಜೆಪಿ ಆಗ್ತದೆ ಗರಡೆ ಅದನ್ನ ಓಲಾಂಡ್ಲ ಅಕಲ ತಾಲೂಕ ತೊಂದರೆ ಆತನ ಕಾಂಗ್ರೆಸ್ದ ಸಿದ್ಧಾಂತನೇ ವಿಭಜನೆ ಮಲ್ತದೆ ಪೋಡಿಗೆ ಮಲ್ತದೆ ಓಟು ದೆತ್ತೊನ್ನಂಚಿದ್ರ ಕಾರ್ಯಕ್ರಮ ನೆಕ್ಕೊಂಜಿ ಉಳ್ಳಾಲಡದು ಸ್ವರೂಪ ನಿಕಲು ಇಂಚಿತ್ರೊಂಜಿ ವಿಭಜನೆದ ರಾಜಕಾರಣಕ್ಕೆ ಮಲ್ಲ ಆಣಿದ ತಂದು ಐನೊಂಜಿ ಸಭ ಬೆಟ್ಟಿಗೆ ಇಡಬಾರ್ದು ಆಣಿ ಆಗದು ಐಕಿ ತಿಲಾಂಜಲಿ ಕೊರಡು ಉತ್ತರ ಪ್ರದೇಶಡು ಯೋಗಿ ಉಳ್ಳೇರು ಪ್ರಚಾರ ಮಲ್ಪೇರಾಕಲು ಎನ್ಕೌಂಟರ್ ಯಾರಿಗೆ ಮಲ್ತೀನಿ ಮುಸ್ಲಿಮರಿಗೆ ಎನ್ಕೌಂಟರ್ ಮಾಡ್ತೀನಿ 10 ನೆನಪದಿಲ್ಲ ನಿಕಲು ಕ್ರಿಮಿನಲ್ ನಕಲೆಗೆ ಕೊಲೆ ಪಾತರಗಳಿಗೆ ಸಮಾಜ ದ್ರೋಹಿ ನಕಲೆಗೆ ದೇಶ ದ್ರೋಹಿ ನಕಲೆ ಮಾತ್ರ ಎನ್ಕೌಂಟರ್ ಆದ್ರೆ ಯಾನೋರಿ ಭಾರತೀಯ ಪ್ರಜೆವನ್ನ ಒವ್ವೇ ಒಂಜಿ ಮುಸ್ಲಿಮಗೆ ಈ ದೇಶದ ತೊಂದರೆ ಆತಿ ನರೇಂದ್ರ ಮೋದಿ ಬರ್ತಿಬೇಕಂದು ನಂಗೆ ಅರ್ಥ ಆಗ್ಬಿಡು 48 ಸೀಟ್ ಇತ್ತು ಇಂಚೆನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಂಚಿನ 54 ವಿಧಾನಸಭಾ 404 ಇಟ್ಟು 54 40 ಗೆಂದಿನಿ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಮುಸ್ಲಿಮರ ಜಪಡೆ ಹಿಂದಲೇ ತುಯ್ನಿ ಆಂಡ್ಲ 40 ಸೀಟ್ ಯೋಗಿ ಗೆದ್ದಿಯರವಳು ಇನಿ ನೀಕ್ಲು ವಾಟ್ಸಪ್ ತೊಲೆ ಏತ್ ಜನ ಮುಸಲ್ಮಾನರು ಯೋಗಿನ ಪುಗಾರೊಂದುಲ್ಲೇರು ಏತ್ ಜನ ಅತಿಕ್ ಅಹಮದ್ ಅಂತ ಕೆರಿಯರ್ 2 ಜನ ఆయన ಪುನಃ ತಿರಂಗಬಾಡಿಯರು ಏರ್ವರಿ ಕಾಂಗ್ರೆಸ್ ದೇ ದಯವಂಡ ಮುಸ್ಲಿಮರ ಓಟು ಬಡತ್ತೆ ಮುಸ್ಲಿಮರ ಓಟ್ಗೋಸ್ಕರ ಎಂಗೆ ವಿಶ್ವಾಸ ಉಂಡು ಎನ್ನ ಉಳ್ಳಾಡಿ ಏತೋ ಜನ ಎನ್ನ ಎಡ್ಡ ಫ್ರೆಂಡ್ಸ್ ನಕ್ಕಳು ಮುಸ್ಲಿಮರ ನಕ್ಕಲು ಅಕ್ಕಳಿಗೆ ನಾನು ಫೋನ್ ಮಲ್ತು ಬಂತೆ ನಿಕ್ಕಲೆ ಕಾಂಗ್ರೆಸ್ ಯೂಟಿಗೆ ಅದನ್ನು ಬಿಡ್ಲೆ ಯೂಟಿಗೆ ಹೋದ್ರೆ ಇಪ್ಪಡವಳು ಕಾಂಗ್ರೆಸ್ಗೆ ನಿಕ್ಲು ಓಟ್ಕೊರಡ್ಚಿ ದಾಯಕೆಂಡ ಇನ್ನು ಹಿಂದೂ ಮುಸ್ಲಿಮರೇನು ಪತ್ತದ ಬಾಡು ನಂಚುತ್ತನ ಘರ್ಷಣೆ ಮಲ್ಪವ ನಂಚುತ್ತನ ಕೆರ್ಪುನ ಬತ್ತು ನಂಚುತ್ತನ ನೆತ್ತ ಪಿರೋ ಇಪ್ಪು ನಂಚುತ್ತನ ಒಂದು ಚಿಂತನೆ ಉಂಡ ವಿದೇಶಿ ಚಿಂತನೆ ಉಂಡತ್ತ ಒಂದು ಕಾಂಗ್ರೆಸ್ ಪಕ್ಷದ ಐಕೋಸ್ಕರ ಕಾಂಗ್ರೆಸ್ ಸೋಪಾವಡು ತುರೆ ಇನಿ ಮಣಂದುಲ್ಲಾರು ಸಿದ್ದರಾಮಯ್ಯ ದಾದ ಮಣಂದುಲ್ಲಾರು ಏರ್ ಬಂತೇರಿ ನಾನು ಸಿಎಂ ಆದರೆ ನಾನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 10,000 ಕೋಟಿ ರೂಪಾಯಿ ಮುಸ್ಲಿಂ ಸಮುದಾಯಕ್ಕೆ ನಾನು ಅನುದಾನವನ್ನು ಕೊಡ್ತೇನೆ ಒಂದೂವರಿ ನಾನು ಹಿಂದುಲ್ಲಾದ ಮಲ್ತಾನಮ್ಮ ಅಂಚೆ ಹಿಂದುಲೆಗೆಲ್ಲ ಪಂತೊಲಿತ್ತನತ್ತ
10,000 ಕೋಟಿ ರೂಪಾಯಿ ಹಿಂದೂ ಸಮುದಾಯಕ್ಕೆ ಅನುದಾನ ಕೊಡುತ್ತೇನೆ. ಶಿವಮೊಗ್ಗಕ್ಕೆ ಬೋಯರು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, RSSನ ಮೇಲೆ ಬುಲ್ಡೋಸರ್ ಕೊಂಡೋಗ್ತೇನೆ. ಏರ್ ಬಂಡಿನಿ ಸಿದ್ದರಾಮಯ್ಯ ಬೋಡ ಕಾಂಗ್ರೆಸ್ ನಿಕ್ಲೆಗೆ ಪನ್ಲೆ ಜನಕ್ಲೆ ಗೊತ್ತಾವಡತ್ತೆ ಅಖಂಡ ಶ್ರೀನಿವಾಸಮೂರ್ತಿ ಕಾಂಗ್ರೆಸ್ ಶಾಸಕಿ ಪುಲಿಕೇಶಿದ ಶಾಸಕಿ ಆಗ ಟಿಕೆಟ್ ಕೊಡ್ಚೇರು. ಆನೆ ಇಲ್ಲಿ ಬತ್ತಾಯರು, ಅವ್ರಿಗೆ ದಲಿತ್ ಆನೆ ಇಲ್ಲಿ ಬತ್ತಾಯರು, ಆನೆ ವ್ಯಕ್ತಿನ ಇಲ್ಲಿ ಬತ್ತಾಯರು, ಆನೆ ಇಡೀ ಇಲ್ಲಿ ಲೂಟಿಯರು. KJLD, DJLD, DK ಶಿವಕುಮಾರ್, ದಾದಾ ಬಂಡೇರಿ, ದೇ ಆರ್ ಆಲ್ ಮೈ ಬ್ರದರ್ಸ್. ಅಕ್ಲೇನೋ ಸಹೋದರರು. ಅಖಂಡ ಶ್ರೀನಿವಾಸ ಸ್ವತಃ ಶಾಸಕಿ, BJPದ ಶಾಸಕಿ, ಕಾಂಗ್ರೆಸ್ನ ಶಾಸಕಿ. ಅರ್ಥ ಮಾಡ್ತಾನ ನಮ್ಮ ಇನಿ ಎಡ್ಡೆ ಸಂದರ್ಭ ಮೂಲ ಸೇರಿದ ಅನೇಕ ವಿಚಾರ ಪಾತ್ರಗಳಲ್ಲಿ ಸಮಯ ಅವಕಾಶ ಕಮ್ಮಿ ಉಂಟು. ನಿಕ್ಲೆ ನೆನಪು ಮಲ್ತಂದಲ್ಲೇ ನಿಕ್ಕಲ್ ಕೊರ್ನ ಒಂಜೊಂಜಿ ಓಟುಡು ಮೋದಿಯರು ಅರ್ನ ಅಪ್ಪೆನ ನೆನಪು ಮಲ್ತೊಂಡೇರು. ತಾನು ಎಲ್ಲಿ ಅಪ್ಪನಾಗ ಒಂಜಿ ದಿಕ್ಕೆಲ್ಲಿಗೆ ಕಣಕದೀದು ಉರ್ತದು ಸೂಪತ್ತಾದ ಅಡಿಗೆ ಮಲ್ಪನಾಗ ಆ ಪುಗೆಯನ್ನ ಅಪ್ಪೆನ ಮೋಣೆಯನ್ನು ಖರ್ಚು ಹೊಂದಿತ್ತು. ಅಪ್ಪೆಗೆ ಉಚ್ಛ್ವಾಸ ನಿಶ್ವಾಸದ ಆ ಶ್ವಾಸಕ್ಕೆ ಮಲ್ಪರೆ ಕಷ್ಟ ಹೊಂದಿತ್ತು. ಐಕ್ ಎನ್ನಂಚಿನ ಅಪ್ಪೆನ ಏತೋ ಪಾಪದ ಇಲ್ಲದ ಅಪ್ಪೆನಗಳು ಈ ಕಣಕದೀದ ಅಟಿಲ್ ಮಲ್ತಂದಲ್ಲೇರು ಅಕ್ಕಲೇನ ಹಿಡಿದು ಮುಕ್ತ ಮಲ್ಪೋಡು. ಐಕ್ಕೋಸ್ಕರ ಈ ದೇಶದ ಮಾತ ಬಡ ಜನಗಳನ್ನ ಇಲ್ಲಾಗ ಫ್ರೀ ಗ್ಯಾಸ್ ಕೊಡ್ದು ಹೊಗೆ ಮುಕ್ತ ಭಾರತನ ಕಟ್ಟೋಡು ಅನ್ಪಡಂಚಿದ್ರ ಕಾರಣಕ್ಕೋಸ್ಕರ ಇನಿ ಹೊಗೆ ಮುಕ್ತ ಭಾರತನ ಕಟ್ಟಿನಂಚಿತ್ತನ ನರೇಂದ್ರ ಮೋದಿಗೆ ಕಾರಣ ನಿಖಲ್ ಕೊರ್ನ ಒಂಜೊಂಜಿ ಓಟು. ಶೌಚಾಲಯ ಈ ದೇಶದ ಸುಮಾರು 10 ಕೋಟಿ ಇಲ್ಲಡೆಗೆ ಶೌಚಾಲಯ ಕೊರಿಯರು. ನಮ್ಮ ಇಲ್ಲದ ನಮ್ಮ ಮೂಲ್ಬಿಡಿ ಏತೋ ಹಳ್ಳಿಡಿ ಇನಿಲ ನೀಜವು ಏತೋ ಪಾಪದ ಕಲೆ ಇಲ್ಲದ ಒಂಜಿ ಪೊಣ್ಣು ಮಗಲು ಶೌಚಾಲಯ ಬೋಡಂದ್ರೆ ರಾತ್ರಿ ಆವಡೊಂದು ಕಾತೊಂದಿತ್ತೇರು. ಅಂಚಿತ್ತಿನ ತೂಯಿನಂಚಿನ ನರೇಂದ್ರ ಮೋದಿ ಬಯಲು ಮುಕ್ತ ಶೌಚಾಲಯ ಅವಡು ಪ್ರತಿ ಒಂಜಿ ಇಲ್ಲಗಲ ಶೌಚಾಲಯ ನಿರ್ಮಾಣ ಅವಡು ಪಣದು ಈ ಎಣ್ಮ ವರ್ಷಡು ಸುಮಾರು 10 ಕೋಟಿ ಇಲ್ಲಡಿಗೆ ಶೌಚಾಲಯ ನಿರ್ಮಾಣ ಮಂತ್ರ ಅಂಚಿತ್ರ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಈ ದೇಶನ 28 ವರ್ಷ ಆಡಳಿತ ಮಂತ್ರನಗಳಿಗೆ ಶೌಚಾಲಯದ ನೆನಪಾತಿಜಿ, ಹೊಗೆ ಮುಕ್ತ ಭಾರತ ಕಟ್ಟೋಡು ನೆನಪಾತಿಜಿ, ನೀರು ಜಲ್ ಜೀವನ್ ಒಂಜಿ ಮಿಷನ್ ಮುಖಾಂತರ ಮನೆ ಮನೆಗೆ ಗಂಗೆ ಕೊರ್ಪಣ ಮುಖಾಂತರ ನಲ್ಲಿದ ನೀರಿನ ಈ ದೇಶದ ಪ್ರತಿಯೊಂದು ಇಲ್ಲಡೆ ಕೊರಡು ಪಣ ತೀರ್ಮಾನ ಮಲ್ತನಾರು ಮೋದಿ. ಕಿಸಾನ್ ಸಮ್ಮಾನ್ ಯೋಜನೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಡ್ ಕಿಸಾನ್ ಸಮ್ಮಾನ್ ಯೋಜನೆ ಒಂಜಿ ವರ್ಷಡ್ ಕೇಂದ್ರ ಸರ್ಕಾರ ಆಜು ಸಾರಣಿಕಲೆ ಕೊರೊಂದುಂಡು 4,000 ಕರ್ನಾಟಕ ರಾಜ್ಯ ಕೊರ್ಪಡು. ಒಂಜಿ ಮಿಂಟ್ ಕೈದರ್ ಬೆಣ್ಣ ಕಿಸಾನ್ ಸಮ್ಮಾನ್ ಯೋಜನೆ ಎಂಕಲೆಗೆ 10,000 ರೂಪಾಯಿ ಬೈದ್ರ ಮಾಡಿದ್ ಒಂಜಿ ಕೈದರ್ ತತ್ವಲೆ ಈ ಜನ ನಿಕ್ಲೆ ಬೈದನು. ಗ್ಯಾರಂಟಿ ಕಾರ್ಡ್ ಕೊಡ್ತಾರ ಈಗ BJP ಗ್ಯಾರಂಟಿ ಕಾರ್ಡ್ ಕೊಡ್ತಾನ ಇಜ್ಜತ್ತ. ಇನಿ ಈ 17 ಮುಖ್ಯಮಂತ್ರಿ ಕೊರ್ನ ಸುಮಾರು 12 ವರ್ಷ ಕರ್ನಾಟಕನ ಆಳಿನಂಚಿತ್ತನ ಈ ಕಾಂಗ್ರೆಸ್ಗೆ ಇನಿ ಅಧಿಕಾರಕ್ಕೆ ಬರಿಯಾರೆ ಸಾಧಿತೊಜ್ಜಿ ಅಗಲಿಗೆ ಸ್ವಲ್ಪ ಒಂದು ದಿಕ್ಕದೊಜ್ಜಿ ಐಕೋಸ್ಕರ ಗ್ಯಾರಂಟಿ ಕಾರ್ಡ್ ಪತ್ತು ನಿಕ್ಕಲ ಇಲ್ಲಡಿ ಬೈದಿರ್ತೇವೆ. ಕೆಲವು ಜನ ಬರೋದಿಲ್ಲ ಒಂದು ಗ್ಯಾರಂಟಿಗೆ ವಾರಂಟಿ ಉಂಡಾ ಇಜ್ಜಿ ಒಂದು ಎಕ್ಸ್ಪೈರಿ ಆಯ್ನಂಚಿತ್ತನ ವಾರಂಟಿ ಮೇ 10 ತಾರೀಕಿಗೆ ಮುಟ್ಟ ಮಾತ್ರ ಒಂದು ಗ್ಯಾರಂಟಿ. 5 ಪಕ್ಕ ಒಂದು ಸ್ಮಶಾನಗೆ ಹೋಗ್ಕೊಂಡು ಓಡಿ ಹೋಗ್ಕೊಂಡು ಉತ್ತರ ಕ್ರಿಯೆಗೆ ಹೋಗ್ಕೊಂಡು ಅಂಚಾದ ಈ ಗ್ಯಾರಂಟಿ ಕಾರ್ಡ್ ಓಲ್ ಪ್ರಿಂಟ್ ಆತೀನಿ ಉತ್ತರ ಕ್ರಿಯೆ ಪ್ರಿಂಟ್ ಆಪನ ಅಂಚಿದ್ರೆ ಪ್ರಿಂಟಿಂಗ್ ಮಿಷಿನ್ ಆತೀನಿ ಅಂತಂದೆ ಸರ್ಕಾರದ ಸಂಸ್ಥೆ ಆಯ್ನಂತದೆ ಅಂಚಾದ ಈ ಗ್ಯಾರಂಟಿನ ನಂಬೊಚ್ಚಿ ಗ್ಯಾರಂಟಿ ಇನ್ನು ನಮ್ಮನ್ನು ಮಂಗೇನೆ ಮಲ್ಪೆರುಗು. ಇನಿ ನಮ್ಮ ಭಾರತನ ವಿಶ್ವಗುರು ಆವಡು ಮಲ್ ಕಟ್ಟೋಡು ಪಂಚ ಪರಿಕಲ್ಪನೆ ಭಾರತನ ಶಕ್ತಿಶಾಲಿ ಆವಡಕ್ಕೆ ನಮ್ಮ ಕಲ್ಪನೆ ನಿಕ್ಲೆಗೆ ಪೂರ ಒಂದು 5 ನಿಮಿಷ ನೆನಪು ಮಲ್ತಂದುಲ್ಲೆ ದುಂಬು ಚೀನಾದ ಭಾರತನ ಆಕ್ರಮಣ ಮಲ್ಪನಾಗ ಈ ದೇಶದ ಕಾಂಗ್ರೆಸ್ದ ಮಾತಾ ಪ್ರಧಾನಿ ನಕಲು ಅಮೆರಿಕದ ದುಂಬು ಕೈ ಮುಗಿದು ಅಂತಂದಿತ್ತೇರು. ಎಂಕಲ ದೇಶದ ಬದುಕ್ಯಾರ ಸ್ವಾಮಿ ಸಾಯಿ ಮಲ್ಪಲೇನ್ ಪಾಕಿಸ್ತಾನದ ಭಾರತನ ಮೂಲನ ಆಕ್ರಮಣ ಮಲ್ತಂಡ ಎಂಕಲ ದೇಶದ ಕಾಂಗ್ರೆಸ್ ಪ್ರಧಾನಿ ಕಾಂಗ್ರೆಸ್ ಪಕ್ಷ ಚೀನನ ಬೊಕ್ಕಂಜಕ್ಕೆ ಕೈ ಮುಗಿಯೊಂದುಂಡು ಮೂಲ ಸೇದ್ರ ಮಾತ ಬಂದುಳ್ಳಕ್ಕೇನಂದುಲ್ಲೆ 2014 ಪಂಡ ಕರೀನ ವರ್ಮ ವರ್ಷಡಿಂಚನಿಗಳು $2 ನರೇಂದ್ರ ಮೋದಿನ ಭಾರತೀಯ ಜನತಾ ಪಾರ್ಟಿದ ಕೇಂದ್ರ ಸರ್ಕಾರ ಒಂಜಿ ದಿನ ಅಂಡ್ಲ ಇನಿ ಅರುಣ ಇನಿ ಚೈನಾ ಆಕ್ರಮಣ ಮಲ್ಪರ ಪ್ರಯತ್ನ ಮಲ್ತನು ಎಂಕಲ್ನ ಪಾಕಿಸ್ತಾನ ಭಾರತದ ಮಿತ್ತ ದಾಳಿ ಮಲ್ತನು ತೂಯಾರು ಪುಲ್ವಾಮಾ ದಾಳಿ ನೆನಪು ಮಲ್ತೊಂದುಲ್ಲೆ 44 ಜನ ಸೈನಿಕರು ಸೈತೇರು ಆಣಿ 2008 ಮಹಾರಾಷ್ಟ್ರದ ಮುಂಬೈದ ತಾಜ್ ಹೋಟೆಲ್ದ ಕೈತಲು 128 ಜನನು
ಕಸಪ್ಪನ್ ಪಣ ಯಾವಾಗಲೂ 4 ಜನ ಸೇರಿದ ಗುಂಡಾಗದ ಕೆರೆಯನ್ನು ತೂತಾರು, ತಾಜ್ ಹೋಟೆಲ್ನ ಪೊತ್ತೈನ ತೂತಾರು, ಆಂಡಲ 128 ಭಾರತೀಯರನ್ನು ಕೆರ್ನಂಚಿತ್ರ ಆ ಕಾಲಘಟ್ಟಡ್ಲ ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ ಒಂಜಿ ಗುಂಡುನು ಪಾಕಿಸ್ತಾನಕ್ಕೆ ಪಾಡ್ಯಾರೆ ದಯ್ಯಲ ಬತ್ತಿಜಿ ನಂಬಿಕೆಲ ಬತ್ತಿಜಿ ಆಂಡ ಪುಲ್ವಾಮಾ ನಮ್ಮ ಕಾಶ್ಮೀರದ ಕೈತ ಪುಲ್ವಾಮಡು 44 ಜನ ಎಂಕಲ ಭಾರತೀಯ ಯೋಧರನ್ನು ಕೆರ್ನೆಕ್ಕೆ ಒಂಜಿ ಉತ್ತರ ವಾರೀತಿ ಕೊರಿಯರು ಸ್ವಲ್ಪ ಕಿಲೋಮೀಟರ್ ನಮ್ಮ ದೇಶದ ವೈಮಾನಿಕ ವಿಮಾನ ಕಡಪಡ್ದು 300 ಜನ ಉಗ್ರಗಾಮಿನಗಳನ್ನು ಕೊಂದದು ಅಕಲ್ನ ಉಗ್ರಗಾಮಿ ನೆಲೆಯನ್ನು ಧ್ವಂಸ ಮಲ್ತು ಬತ್ತಿನ ಚಿತ್ರ ಜಗತ್ತಿಗೆ ಒಂಜಿ ಮಲ್ಲ ಸಂದೇಶ ಕೊರಿಯರು ಭಾರತನ್ನು ಮುಟ್ಟಿನ ಏರೇ ಆವಡು ಅವು ಪಾಕಿಸ್ತಾನ ಇಪ್ಪಡು, ಚೀನಾ ಇಪ್ಪರು ಯಾರು, ಅಮೇರಿಕ ಇಪ್ಪರು ಯಾರು, ಅಫ್ಘಾನಿಸ್ತಾನ ಇಪ್ಪರು ಯಾರು ಎಂಕಲಂಡಿ ಏರೆಲ್ಲ ಬಿಡಪುಜ ಎಂಕಲ ಮಣ್ಣು ಒರಿಪವನ ತಾಕತ್ತು ಭಾರತೀಯ ಜನತಾ ಪಾರ್ಟಿದ ಪ್ರಧಾನಿ ಆಯ್ನ ಈ 138 ಕೋಟಿ ಭಾರತೀಯರ ಪರವಾದ ಹೋರಾಟ ಮಲ್ಪರೆ ಎನ್ನ ಕೇಂದ್ರ ಸರ್ಕಾರ ಉಂಡು ಬಂದ್ಬಿಟ್ಟು ಜಗತ್ತು ಸಾರಿಯರು ಐಕ್ಯ ತುಲೈತೆ ಬೈಡನ್ ಕೂಡ ಮಿತ್ರ ಜತದ ಮೋದಿಗೆ ಸೆಕೆಂಡ್ ಕೊರ್ಪೆ ಯುನೈಟೆಡ್ ಕಿಂಗ್ಡಮ್ದ ಋಷಿ ಸುನಕ್ಕಲ ಬರ್ತದೆ ಮೋದಿಗೆ ಬರ್ತದೆ ಸೆಕೆಂಡ್ ಕೊರ್ಪೆ ಮೋದಿನ ಜಗತ್ತು ಪಣೊಂದು ಯು ಆರ್ ದ ಚಾಂಪಿಯನ್ ಆಫ್ ದ ವರ್ಲ್ಡ್, ಯು ಆರ್ ದ ನಂಬರ್ 1 ಲೀಡರ್ ಆಫ್ ದ ವರ್ಲ್ಡ್. ಒಂದು ಫಸ್ಟ್ ಟೈಮ್ ಸ್ವಾಮಿ 15 ಜನ ಪ್ರಧಾನಮಂತ್ರಿ ದೂತ ನಮ್ಮ ದೇಶ ಇನ್ನು ಜಗತ್ತದ ಅವರಿ ನಾಯಕೆ ಫಸ್ಟ್ ಟೈಮ್ ನಿಮ್ಮ ನಮ್ಮ ದೇಶದ ಅವಡಂಡ ಇನ್ನು ಯೋಚನೆ ಮಲ್ಪಲೆ ಎಂಚಿನ ನಾಯಕೆ ಭಾರತದ ಉಳ್ಳರು ಇಂಚಿನ ನಾಯಕನ ಪಿರವು ನಮ್ಮ ಉಂತುಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರನಾಕಲು ಇನ್ನಿಡ್ದ ಪಕ್ಕ ನಿಕಲು ಪ್ರಾರಂಭ ಮಲ್ಪಡು ಇನ್ನಿಡ್ದ ಪಕ್ಕ ಶುರು ಮಲ್ಪಡು ಪ್ರತಿ ಇಲ್ಲಿ ಬೋಲೆ ಎಚ್ಚರಿಕೆ ಮಲ್ಪಲೆ ಜಾಗೃತ ಸಮಾಜ ಅವಡು ಭಾರತದ ಧರ್ಮ ಸಂಸ್ಕೃತಿ ಪರಂಪರೆ ಒರಿಯೋಡುಂದಾಂಡ ಈ ದೇಶದ ಒಂಜೇ ಪಕ್ಷ ನಿಕ್ಲೇಪುನಿ ಭಾರತ್ ಮಾತಾಕಿ ಜೈ ಪನ್ಪರಂಚಿತ್ನ ಜಾಗೃತ ಸಮಾಜ ಅವಡು ಭಾರತದ ಧರ್ಮ ಸಂಸ್ಕೃತಿ ಪರಂಪರೆ ಒರಿಯೋಡುಂದಾಂಡ ಈ ದೇಶದ ಒಂಜೇ ಪಕ್ಷ ನಿಕ್ಲೇಪುನಿ ಭಾರತ್ ಮಾತಾಕಿ ಜೈ ಪನ್ಪರಂಚಿತ್ನ ಒಂಜೇ ಪಕ್ಷ ಇಪ್ಪುನಿ ಅವು ಭಾರತೀಯ ಜನತಾ ಪಾರ್ಟಿ ಐಕ್ ಓಟು ಕೊರ್ಪಣ ಮುಖಾಂತರ ಸತೀಶ್ ಕುಂಪಳಗೆ ಜವಣೆ ಸತೀಶ್ ಕುಂಪಳ ಜವಣೆ ಬಿಜೆಪಿಗೆ ಜಾತಿಜ್ಜಿ ಸತೀಶರೇ ಮತತ್ತ ಓವಿ ಆಸೆಜ್ಜಿ ಭಾಷೆ ಓಲಾಜಿ ಇಫ್ ಯು ಆರ್ ಇಂಡಿಯನ್ ಹಿಂದೂಸ್ತಾನಿ ಭಾರತೀಯ ಐ ವೋಟ್ ಸತೀಶ್ ಕುಂಪಳ ನೆನಪುದಿಲೆ ನಮ್ಮ ಅವಿಪಾಡು ಜಾತಿರ್ದು ಓಲಾಪಚಿ ಭಾರತ ಜಾತಿವಾದಿ ಹತ್ತು ಮಣ್ಣಿಗೆ ಜಾತಿ ಇಜ್ಜಿ ಪರ್ಪುನ ನೀರಿಗೆ ಜಾತಿ ಇಜ್ಜಿ ದೆತೊನ್ನ ಗಾಳಿಗೆ ಜಾತಿ ಇಜ್ಜಿ ತೂಪುನ ಬೊಲ್ಪುಗೆ ಜಾತಿ ಇಜ್ಜಿ ನಮ್ಮನ್ನು ಪೊತ್ತವನ ಸೂಕು ಜಾತಿ ಇಜ್ಜಿ ಬಕ್ಕ ಬಿಜೆಪಿಗೆ ಜಾತಿ ಉಂಡ ಇಜ್ಜಿ ಅವಲ ಸೇಮ್ ಬಿಜೆಪಿ ನಿಕ್ಲಿ ಗೆಲ್ಪಾಯರ್ನ ಈ ಮಣ್ಣು ನಿಕ್ಲಿಗೆ ಆಶೀರ್ವಾದ ಮಲ್ಪುಂಡು ಮುಲ್ಪದ ಪರಪ್ಪುನ ನೀರು ನಿಕ್ಲಿಗೆ ಆಶೀರ್ವಾದ ಮಲ್ಪುಂಡು ದೆತ್ತೊನ್ನ ಗಾಳಿ ನಂಗೆ ಶಕ್ತಿ ಕೊರ್ಪುಂಡು ತೂಪುನ ಬಲ್ಪು ನಂಗೆ ಪ್ರಕಾಶ ಕೊರ್ಪುಂಡು ಪೊತ್ತವನ ನಂಗೆ ತಂಪು ಕೊರ್ಪುಂಡು ಪಣದು ಅವಕಾಶಕ್ಕೆ ವಂದಿಸಿದ್ರೆ ಅಡ್ಡ ಪಾತ್ರ ಬಂತವೆ. ಜೈ ಹಿಂದ್. ಭಾರತೀಯ ಜನತಾ ಪಾರ್ಟಿನ ಗೆದ್ದವನು ಈ ಸರ್ತಿ ಕಾಂಗ್ರೆಸ್ ವರ್ಸಸ್ BJP ಇದ್ದಿಲ್ಲ ಜಾಸ್ತಿ UT ಖಾದರ್ ವರ್ಸಸ್ ಸತೀಶ್ ಕುಂಪಳ ಬೊಡ್ಚಿ ಪನ್ಪುಣ ಜನ ಗೊಣಗೊಂದುಳ್ಳೇರು ತಾಯನ ಬಣ್ಣನ ಅಂಡ ಅಮ್ಮೆ ಮಗೆ ಮುಳು 80 ಸರ್ತಿ MLA ಆತೀರಿ ಮುಗಳು ದಾದ ಮುಳು ಗರ್ತ ಬಾಡ್ದಿರಿ ಈತ ವರ್ಷ ಅಮ್ಮೆ 4 ಸರ್ತಿ ಮಗೆ 4 ಸರ್ತಿ ಅದು ಈ ಪುಣ್ಯಾತ್ಮೆ ಹೊರ ಮಂತ್ರಿ ಆತ್ರಿ ಇತ್ತೆ ಬೇರೆ ವಿರೋಧ ಪಕ್ಷದ ನಾಯಕರು ಆಯ್ತಾ ಮೇಲ್ಡೆ ವಿರೋಧ ಪಾರ್ಟಿ ಇತ್ತಿಂದ ಕರ್ನಾಟಕ ವಿರೋಧ ಪಾರ್ಟಿದ ಮೇರೆ ನಾಯಕರು ವಿಧಾನಸಭೆ ಅರ್ನ ಪಾರ್ಟಿ ಅಧಿಕಾರத்திನ ಬೇರೆ ಮಂತ್ರಿ ನಂಗೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರಗೂ ಮುಳು 24 ಗಂಟೆ ಪರ್ಪಿನ ನೀರು ಕೊರ್ಪುಣ ಯೋಜನೆ ತಯಾರು ಮಂತನ್ನು ಇನಿ ಮುಟ್ಟ ಮೇರೆ ಏನು ಮಂಜೂರು ಮನ್ಪೇರೆ ಜಾರಿ ಮನ್ಪೇರೆ ಆತೀಚಿ 1999 ಯಾನ್ 98 ಯಾನ್ MLA ಆದಪ್ಪನಾಗ ಇಡೀ ಸಮಗ್ರ ಉಳ್ಳಾಲ ಪರಿಸರಗೂ ನೇತ್ರಾವತಿದ ಎಡದಂಡೆದ ನೀರು ಕೊಂಡು ಬರ್ಪುಣ ಯೋಜನೆ 27 ಕೋಟಿ ರೂಪಾಯಿಗೆ ಅಪ್ಪಾಗ ಸ್ಯಾಂಕ್ಷನ್ ಆದಿತ್ತೇನೆ ಬೇರೆ ఆయన ತಿರ್ಗಾದ 350 ಕೋಟಿ ಮಂತದಿರಿ ನನ್ನೆಲ್ಲ ಶುರುವಾತೀಚಿ ನಂಗೆ ಪಾಪದಕ್ಲೆಗೆ ಈ ಇಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಉಳ್ಳಾಡುಂಡು 24 ಗಂಟೆ ಪರಿಹಾರ ನೀರು ತಿಕ್ಕಂದು ನಾವು ಅವೇ ದುಂಬದ ಕಾಲದ ಗುವೆಲದ್ದು ನೀರು ಎಪ್ಪುನ ಪರಿಸ್ಥಿತಿ ಬತ್ತಂದ ಮುಕ್ಕಳ ಅಮ್ಮೆ ಮಗನ ಸಾಧನೆದಾಯ್ದ ಕಾದರಿ ಇದು ದಾದ ಮಂತೊಂದುಲ್ಲ ಇದಕ್ಕೆ ದಾಗಿ ನನ್ನ ಓಟು ಒಂದು ಈ ಹಠ ಇದಕ್ಕೆ ಮೂಳು ಗೆಂದುನ ಪತ್ತುನ ಚಟ ಅನ್ಪಣಿಂದ ಇನ್ನು ಅಕ್ಕೇರಿ ಮನ್ಪೋಡು ಭಾರತೀಯ ಜನತಾ ಪಾರ್ಟಿಗೆ ಒಂದು ಅವಕಾಶ ಮಂತದ ಕೊರಲಿ ಪಡೆದು ಇನ್ನು ಸತೀಶ್ ಕುಂಪಳ್ರೆ ಭಾರಿ ಮಲ್ಲ ಸಂಖ್ಯೆಡು ಭಾರಿ ಮೆರವಣಿಗೆ ಹಿಡ್ಕೊಂಡು ಬರ್ತದೆ ನಾಮಿನೇಷನ್ ಪಾಡಿನ ವ್ಯವಸ್ಥೆ ಮಂತೊಂದಿಲ್ಲ ಬಹುಶಃ ಕಾದರ್ ಉಳ್ಳಾಂಡ ತೂರೋಡಿದ್ದು ತೂತೇರಂಡ ಅತಂದ ಏರ್ಲ ಕೇಂದ್ರ ಗಾಬರಿ ಅವು ಈತ ಮಲ್ಲ ಜನ ಸೇರೋಂಡೇರ ಇಂದು ಏನ ಅಚೇರಿದ ದಿನ ನಾನು ಪನ್ಪಣ ಆತನ ಮುಟ್ಟ ಆತನ ಯಾನ್ ದಾಯಪಂಡ ಯಾನ್ಲ ಈತ ಮಲ್ಲ ಮೆರವಣಿಗೆ ಆತಿ 1967
ರಘುನಾಥ್ ಕೋಟೆಂಕರ್ ಎಂಗ್ಲ ಕ್ಯಾಂಡಿಡೇಟ್ 500 ಓಟು ತೆತ್ತದ ಶುರುತ ಓಟು ಜನಸಂಘ 500 ಓಟು 1970 ಅಡ್ಡೆಟ್ ನಾರಾಯಣ ಶೆಟ್ಟರ್ ಓಟು ಕೊಂತೀರು 4,000 ಓಟು ತೆತ್ತೀರು 1975 ಎಮರ್ಜೆನ್ಸಿ ಜನತಾ ಪಕ್ಕ ಸಂಸ್ಥಾ ಕಾಂಗ್ರೆಸ್ಲ ಜನಸಂಘಲ ಒಟ್ಟಿಗೆ ಅದು ಜನತಾ ಪಾರ್ಟಿ ಅದು ಅಬ್ದುಲ್ ರಹಮಾನ್ ಪನ್ಪುನಾರು ಓಟು ಕೊಂತೀರು 8,000 ಓಟು ತೆತ್ತೀರು 1983 ಸುಂದರಗಟ್ಟಿಯರನ್ನು ಓಟು ಕೊಂತ 8,000 ಓಟು ಇಂಕ್ಲು ತೆತ್ತ 1989 ಯಾನ್ ಓಟು ಕೊಂತೆ 17,000 ಓಟು ತಿಕ್ಕೊಂಡು 5 ಪಕ್ಕದ ಓಟು 94 24 MLA ಅಂడి 5 ಪಕ್ಕ 34,000 ಅಂడి 5 ಪಕ್ಕ 40,000 ಓಟು ಬತ್ತ ಮುರಾಣಿ 51,000 ಎಂಗ್ಲ ಸಂತೋಷ್ ಕುಮಾರ್ ರೈಯರ್ ಓಟು ಅಂತನಾಗ 51,000 ಓಟು ಬತ್ತೀನಿ ಬಹುಶಃ ಈ ಸರ್ತಿ ಎಂಗ್ಲಿಗೆ 80,000 ಓಟು ತಿಕ್ಕೊಂಡು ಸತೀಶ್ ಕುಂಪಲ್ನ ಈ ಸರ್ತಿ ಭಾರತೀಯ ಜನತಾ ಪಾರ್ಟಿ ಇಂಗ್ಲ 80,000 ಓಟು ಬರ್ಪುಂಡು ಇಂಗ್ಳು ಗೆಂದುವ ಆ ದೃಷ್ಟಿಡು ಮೂಲೊಂಜಿ ಬದಲಾವಣೆ ಆವಡು ಕಾದರ್ ನನಗಿರೆ ಬೊಡ್ಚಿ ಭಾರತೀಯ ಜನತಾ ಪಾರ್ಟಿ ಬರಡು ಈರು ಮೂಲ ದಾಲ ಅಭಿವೃದ್ಧಿ ಮಂತ್ರಿನ ಬಗ್ಗೆ ಅಂಚಿನ ದಾಲ ವ್ಯತ್ಯಾಸ ಅತ್ತನ ದಾಲಜ್ಜಿ ಪರ್ಪಣ ನೀರು ಕೊರತೆ ಜಾರು ಸಮುದ್ರದ ಕೊರೆತ ಅವು ಅಂಚನೆ ಉಳ್ಳು ಆದ್ರೆ ನಮ್ಮೆರಪ್ಪನಗದಿಂದ ಪ್ರಾರಂಭ ಆದಿತ್ತನ ಸಮುದ್ರ ಕರಾವಳಿ ತೀರೋಡು ಉಳ್ಳಾಲೋಡು ಮೊಗವೀರಪಟ್ಟಣಡು ಅದು ಪೆರೆ ಕೋಡಿ ಅದು ಪೆರೆ ಯಾರು ಸಮುದ್ರ ಕೊರತೆ ಪಣೊಂದೇ ಬೈದಿನ ತಂದೆ 5 ದಾಲ ಪರಿಹಾರ ನಲ್ಲ ತಿಕ್ಕೀಜಿ ಅವು ಮಾತ ಬುಡ್ಕ ಮೇರೆ ಮಂತ್ರಿ ಯಾರು ಉಳ್ಳಾಲ ನಗರಾಭಿವೃದ್ಧಿ ಆತನ ಉಳ್ಳಾಲೋಡು ಮೂಜಿ ಮೆಡಿಕಲ್ ಕಾಲೇಜ್ ಉಂಡು ಮೂಜಿ ಇಂಜಿನಿಯರಿಂಗ್ ಕಾಲೇಜ್ ಉಂಡು ಯೂನಿವರ್ಸಿಟಿ ಉಂಡು ನಂಗೆ ಮೂಳು ದಾದಾಂಡ ಆಕಸ್ಮಿಕ ಆಂಡ ಫೈರ್ ಸರ್ವಿಸ್ದಾಗಲೂ ಕುಡ್ಲಾಡ್ದೇ ಬರೋಡು ಬೇರೆ ನನ್ನ ಸಂಕಟನ ಮೂಳು ಫೈರ್ ಸರ್ವಿಸ್ ಸ್ಟೇಷನ್ ಅನ್ಪಾರೆ ಒಂಜಿ MLA ಆದಿತ್ತನೆ ಒಂಜಿ ಮಂತ್ರಿ ಆದಿತ್ತನೆ ಐತಿ ನಾಲಾಯ ಮಗುರುಜ ಪುಣ್ಯಾತ್ಮಗ ಈ ಜನಕ್ಲೆಗೆ ಪರ್ಪಿನ ನೀರು ಏತುನ್ನ ಫೈರ್ ಸರ್ವಿಸ್ ಅಂಚನೆ ಮುಲ್ಪ ಫೋನ್ ಬಂದು ಆಲ್ತದ್ದು ಇಡೇ ಬರೋದ್ರಿಂದ ಅರ್ಧ ಗಂಟೆ ಇಲ್ಲಿ ಬರುವ ಆತ ಗೊತ್ತಾವಂದ್ರೆ ನಂಗೆ ಪುಣ್ಯಾತ್ಮೆ ಈ ನಂಗೆ MLA ಅದು ಬರೋಡ ನಾನೊಂದ್ಸರ್ತಿ MLA ಅದು ಬರೋಡ ನಮ್ಮ ಏನು ಜನಪ್ರತಿನಿಧಿ ಅದು ಬರೋಡು ನನ್ನ ಆತೆ ಇನ್ನು ನಮ್ಮ ಹೆಮ್ಮೆಡು ಬೇರೆ ಹರಿಕೃಷ್ಣ ಬಂಟ್ವಾಳ ಪಂಡಿರು ಭಾರಿ ಕೇಂದ್ರ ಸರ್ಕಾರದ ಒಂದು ವಿಚಾರ ನಿಖಲ ಗಮನ ಕೊಂಡು ಬರ್ಪೆ ಮೋದಿ ಮಂತ್ರಿ ಪ್ರಧಾನಮಂತ್ರಿ ಆದ ಯಾರು ಪ್ರಮಾಣ ವಚನ ಸ್ವೀಕಾರ ಮಂತ್ರಿ ಬೆಟ್ಟಿಗೆ ಪತ್ರಿಕಾರ ತೆರೆದು ನನದ ವರ್ಷದ ಈ 5 ವರ್ಷಡು ಎನ್ನ ಕಾರ್ಯಕರ್ತರ ಹಾಕಲು ತರೆದಗ್ಗವನು ಯಾನು ಒಂದೇ ಕೆಲಸ ಯಾನು ಮಣ್ಣು ಪೂಜಿನಿ ಇನ್ನು ಎಂಗ್ಳು ಹೆಮ್ಮೆಡು ಬಣ್ಣೊಂದಿಲ್ಲ ನರೇಂದ್ರ ಮೋದಿ ಎಂಗ್ಲ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಎಂಗಲ್ನ ಅಂಚಾದ ಅಭಿವೃದ್ಧಿ ಆವೊಂದುಂಡು ಜಗತ್ತಿನ ಒಂದು ಶಕ್ತಿಶಾಲಿ ಪಾರ್ಟಿ ಆವೊಂದುಂಡು ಅಂಚಾದ ಈ ಕ್ಷೇತ್ರ ಈ ರಾಜ್ಯ ಅಭಿವೃದ್ಧಿ ಹೆಂಚಿ ಪೋಡು ನಲ್ಲ ಭಾರತೀಯ ಜನತಾ ಪಾರ್ಟಿ ಮೂಲ ಆಡಳಿತಕ್ಕೆ ಬರೋಡು ನಾಡ ಉಳ್ಳಾಲೋಡ್ದು BJP ಗೆಂದೋಡು ಸತೀಶ್ ಕುಮಾರ್ ಗೆಂದೋಡು ಆ ದೃಷ್ಟಿಯಲ್ಲಿ ನಾವು ಮಾತು ಒಟ್ಟಿಗೆ ಆದೀತದು ಸತೀಶ್ ಕುಮಾರ್ನ ಮಲ್ಲ ಓಟುಡರೇನು ಗೆಂದಾದ ವಿಧಾನಸಭೆಗೆ ನಮ್ಮ ಕಡಪುರ್ಗ ಎಂಗಳ ಈ ಪಾರ್ಟಿ 17,000 24,000 34,000 40,000 61,000 ಅಂಡ ಈ ಸರ್ತಿ ಜಾಸ್ತಿ ಓಟ್ರದ್ದು ಬರ್ತದೆ ಗೆಂದದ ವಿಧಾನಸಭೆ ಪೋಪನಂಜಿಗೆ ಮಾತಾ ಜನಕ್ಕೆ ಆಶೀರ್ವಾದ ಮನ್ಪೋಡು ಬಂದ ನಿಖಲೆ ವಿನಮ್ರವಾದ ವಿನಂತಿ ಬಂದು ನನ್ನ ಪಾತ್ರ ನಮಸ್ಕಾರ ಭಾಷಣ ಮಲ್ಪರಿದ್ದನಲ್ಲ ಇನ್ನು ಪೂರ್ಣ ಪ್ರಮಾಣದ ತುಳುಟೆ ಪಾತ್ರನಿಂದ ನಿಶ್ಚಯ ಮಲ್ತೆ ದಯಪಂಡ ತುಳುನು ಋಷಭ್ ಶೆಟ್ಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊನೋದು ನಮ್ಮ ಬಗ್ಗೆ ಕೆಲಸ ಮಲ್ಪಿರ್ನಾಂಡ ನಮ್ಮ ತುಳುಟ ಮುಲ್ಪತ್ತಿನಗಳು ನಮ್ಮಲ ತುಳುತ ಬಗ್ಗೆ ಭಾರಿ ಹೆಮ್ಮೆಡು ಗರ್ವಡ್ ಕೆಲಸ ಮಲ್ಪನಂಚಿನ ಅವಶ್ಯಕತೆ ಒಂದು ಪನೊಂದು ಈ ಒಂಜಿ ನಾಮಪತ್ರ ಕೊರ್ಪನಂಚಿನ ಈ ಸಭೆಟ್ ಭಾರಿ ಮಲ್ಲ ಪ್ರಮಾಣಡು ಭಾರಿ ಅಭೂತಪೂರ್ವನಂಚಿನ ಬೆಂಬಲ ಕೊರ್ಪನ ಮುಖಾಂತರ ಭಾರತೀಯ ಜನತಾ ಪಾರ್ಟಿನ ಈ ಸರಿ ಗೆಂದದೇ ಸಿದ್ಧ ಪನ್ಪುನ ರೀತಿಡು ಭಾರಿ ಜೋರುಡು ಈ ಪಂಡಿತ ಔಷಧ ಕಚೇರಿ ಹಿಡಿದಿಡೆಮುಟ್ಟ ಭಾರಿ ಬೃಹತ್ ಮೆರವಣಿಗೆ ಬತ್ತನಂಚಿನ ಎನ್ನ ಮಾತ ಆತ್ಮೀಯ ಕಾರ್ಯಕರ್ತ ಬಂಧುಲೆ ಮಾತ ಆತ್ಮೀಯ ಹಿತೈಷಿ ಬಂಧುಗಳಿಗೆ ಶುರು ಕಾದಿಯನ್ನ ಅತ್ಯಂತ ಹೃದಯಪೂರ್ವಕವಾದಂಚಿನ ಧನ್ಯವಾದ ಸಲ್ಲಿಸವೆ ಈ ವೇದಿಕೆಡೆ ನಮ್ಮ ಮಾತಿರ್ನಲ ಪ್ರೀತಿದ ಪಾರ್ಟಿದ ಅಧ್ಯಕ್ಷರಾಯನಂಚಿನ ಕ್ರಿಯಾಶೀಲ ಅಧ್ಯಕ್ಷರಾಯಂಚಿನ ಚಂದ್ರಾಸ್ ಪಂಡಿತ ಔಸುಲ್ಲೇರು ಅಂಚನೆ ಇತ್ತೆ ಈ ಕಾರ್ಯಕ್ರಮಡೆ ನಮ್ಮೊಟ್ಟಿಗೆ ಸೇರ್ನಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಸಚಿವರಾದ ಈ ಭಾಗಡೆ ನಂಗೆ ನಿತ್ಯ ನಿರಂತರ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬೇತೆ ಬೇತೆ ರೀತಿಯ ಕೆಲಸ ಕಾರ್ಯಗಳಿಗೆ ನಿರಂತರ ಪ್ರೋತ್ಸಾಹ ಕೊರದು ಸಂಘಟನಾತ್ಮಕವಾದ ಇಡೀ ಜಿಲ್ಲೆಡೆ ಭಾರಿ ಎಡ್ಡ ರೀತಿಯ ಕೆಲಸ ಮಲ್ತನಂಚಿನ ಸನ್ಮಾನ್ಯ ಕೃಷ್ಣ ಜೆ ಪಾಲೆಮಾರ್ ಅರೆಗೆ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಸ್ವಾಗತನ ಕೊರೊಂದಿಲ್ಲ ಈ ಕಾರ್ಯಕ್ರಮಡೆ ನನ್ನ ಆತ್ಮೀಯ ಮಿತ್ರರೆಲ್ಲ ಪೋಯಿನ ಸರಿ ಚುನಾವಣೆಗೆ ಸ್ಪರ್ಧೆ ಮಲ್ಪನ ಮುಖಾಂತರ ಭಾರಿ ಎಡ್ಡ ರೀತಿಯ ಭಾರತೀಯ ಜನತಾ ಪಾರ್ಟಿನೇ ಅತ್ಯಂತ ಎತ್ತರಗೆ ಈ ವಿಧಾನಸಭಾ ಕ್ಷೇತ್ರದ ಕನಪನ ಮುಖಾಂತರ ಕರೆನ 5 ವರ್ಷ ನಿತ್ಯ ನಿರಂತರ ಕೆಲಸ ಕಾರ್ಯ ಮಲ್ಪನ ಮುಖಾಂತರ ಪಾರ್ಟಿನ ಸಂಘಟಿತವಾದ ಕಟ್ಟುನ ಮುಖಾಂತರ ಇನಿ ಅಭ್ಯರ್ಥಿ ಆಯ್ಬಕ್ಕ ಪ್ರಥಮ
ಪತ್ರಿಕಾಗೋಷ್ಠಿ ಲೆತ್ತದೆ ಈ ಕ್ಷೇತ್ರಡ್ ಭಾರತೀಯ ಜನತಾ ಪಾರ್ಟಿನ ಗೆಲ್ಪವನನೆ ಎನ್ನ ಧ್ಯೇಯ ಪನ್ಪನ ರೀತಿಡೆ ಎಂಗ ಬಾರಿ ಅತ್ಯಂತ ಪ್ರೋತ್ಸಾಹಕರವಾಯಿನಂಚಿನ ಮಾರ್ಗದರ್ಶನ ಮಲ್ತಿನಂಚಿನ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅರೆಗ್ಲ ಎನ್ನ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಧನ್ಯವಾದ ಸಲ್ಲಿಸವೆ. ಅಂಚನೆ ವೇದಿಕೆಡೆ ಎನ್ನ ಗುರುಕುಲು ಯಾನು ಒಂಜಿ ರೀತಿಡೆ ರಾಜಕೀಯ ಕ್ಷೇತ್ರಡೆ ಬಾರಿ ಸಕ್ರಿಯವಾದ ಕೆಲಸ ಮಲ್ಪರೆ ಕಾರಣಕರ್ತರ ಐನಂಚಿನ ಸನ್ಮಾನ್ಯ ಜಯರಾಮ್ ಶೆಟ್ಟಿ ದಯಬಂಡ ಸೊನ್ಪತ್ ನಾಲೆಟ್ ಆರ್ಯನ್ನ ಬೈಕ್ ಅಂತೂದು ಈ ಪಾರ್ಟಿದ ಸೋಮೇಶ್ವರದ ಕಾರ್ಯದರ್ಶಿ ಅವಡ್ ಬಂಡದೆ ಒತ್ತಾಯ ಮಲ್ತದೆ ಕಾರ್ಯದರ್ಶಿ ಮಲ್ತದೆ ಏನನ್ನ ನಿರಂತರವಾದ ಸಾಮಾಜಿಕ ಕೆಲಸಕ ರಾಜಕೀಯ ಕ್ಷೇತ್ರದ ಕೆಲಸ ಮಲ್ಪರೆ ಪ್ರೋತ್ಸಾಹ ಕೊರ್ನಾರು ಸನ್ಮಾನ್ಯ ಜಯರಾಮ್ ಶೆಟ್ಟಿ ಐದೊಟ್ಟಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂಜಿ ಹೊಸ ಅಧ್ಯಾಯನ ಶುರು ಮಲ್ತಿನಾರ್ಲ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಎಂದು ಪನಿಯರ ಅತ್ಯಂತ ಸಂತೋಷ ಪಡ್ಪೆ. ಅಂಚನೆ ವೇದಿಕೆಡೆ ನಮ್ಮ ಈ ಒಂಜಿ ಕಾರ್ಯಕ್ರಮ ಈ ಒಂಜಿ ಚುನಾವಣೆಗೆ ಕೇರಳದ ಉಸ್ತುವಾರಿ ದೆತೊಂದು ಕೇರಳದ ರಾಜ್ಯಡೆ ಕಾಸರಗೋಡು ಭಾರತೀಯ ಜನತಾ ಪಾರ್ಟಿನ ಕಷ್ಟದ ಊರುಡ್ಲ ಬಾರಿ ಸಂಘಟನಾತ್ಮಕವಾದ ಅತ್ಯಂತ ಯಶಸ್ವಿಯಾದ ಕಟ್ಟುನ ಒಟ್ಟಿಗೆ ಇಡೀ ಊರದ ಎಂಕ್ಲ ಪೂರ ದೈವಸ್ಥಾನದ ಕೆಲಸ ಕಾರ್ಯಗಳ ಮಾರ್ಗದರ್ಶನ ಮಲ್ಪನಂಚಿನ ರವೀಶ್ ತಂತ್ರಿಲೆಗೆ ಧನ್ಯವಾದ ಸಲ್ಲಿಸಾವಂದು. ಅಂಚನೆ ಈ ಒಂಜಿ ಸಂಘಟನೆಗೆ ನಿರಂತರವಾದ ಪ್ರೋತ್ಸಾಹ ಕೊರೊಂದು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಆದ ಈ ಪಾರ್ಟಿದ ನಿತ್ಯ ನಿರಂತರ ಚಟುವಟಿಕೆಯನ್ನು ಗಮನಿಸದೆ ಈ ಒಂಜಿ ಯಶಸ್ವಿ ಚುನಾವಣೆಗಳ ಕಾರಣಕರ್ತರ ನಂಚಿನ ಅಕ್ಕ ಕಸ್ತೂರಿ ಪಂಜ ಅರೆಗ್ಲ ಧನ್ಯವಾದ ಸಲ್ಲಿಸಾವಂದು. ಅಂಚನೆ ನಂಗೆ ಮಾತ್ರೆಗಳ ಈ ಬಾಗಡೆ ಒಂಜಿ ಗುರುಕುಲಕ ಒಂಜಿ ಸಾಮಾಜಿಕವಾದ ಒವೇ ರೀತಿಯ ತೊಂದರೆ ಅಣ್ಣಾಂಡ ಸುರುಕಾದ ಕೈಯೇರಿದು ಸಾಕಾರ ಮಲ್ಪನ ಒಟ್ಟಿಗೆ ಎಂಕ್ಲೆ ಮಾತ್ರೆಗಳು ಒಂಜಿ ಧೈರ್ಯದ ಎಂಕ್ಲೆಗೆ ಮಾರ್ಗದರ್ಶನ ಮಲ್ತಂದು ಉಪ್ಪನಂಚಿನ TG ರಾಜಾರಾಮ್ ಭಟ್ರೇರ್ಲ ಈ ಸಂದರ್ಭಡೆ ಗೌರವದ ಬಂಧನ ಸಲ್ಲಿಸಾವಂದು. ನಮ್ಮ ಈ ಒಂಜಿ ಚುನಾವಣೆಗೆ ರಾಜ್ಯದ ಪ್ರಭಾರಿ ಆದ ಬರ್ತದೆ ಈ ಒಂಜಿ ಸಕ್ರಿಯವಾದ ಚುನಾವಣೆನೇ ಈ ಹಂತಕ್ಕೆ ಕಂತವಂತವನೆಟ್ಲ ಒಂಜಿ ಕಾರಣಕರ್ತರ ನಮ್ಮ ಆತ್ಮೀಯ ಮಿತ್ರರೆಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರ ಚೆನ್ನಪ್ಪ ಕೋಟ್ಯಾನ್ರುಲ್ಲೇರು. ಅಂಚನೆ ನಮ್ಮ ಒಂಜಿ ಕರಿಣ ಸರಿ ಚುನಾವಣೆಗೆ ಉಂತನ ಮುಖಾಂತರ ನಮ್ಮ ಈ ಕ್ಷೇತ್ರಡೆ ಧಾರ್ಮಿಕವಾದಲ ಈ ಒಂಜಿ ಸಾಮಾಜಿಕವಾದಲ ಪಕ್ಷದ ಅಧ್ಯಕ್ಷರಾದ ನಿರಂತರ ಕೆಲಸ ಮಲ್ತಿನಂಚಿನ ಎನ್ನ ಆತ್ಮೀಯ ಮಾರ್ಗದರ್ಶಕರನಂಚಿನ ಚಂದ್ರ ಸುಳ್ಳಾಲುಲ್ಲೆರೆ. ಅಂಚನೆ ಪಂಚಾಯತ್ ಎಂಕ ನಿರಂತರ ಮಾರ್ಗದರ್ಶನ ಮಲ್ತೊಂದು ಎಲ್ಲೆರ್ದಿಂಚ ರಾಜಕೀಯ ಕ್ಷೇತ್ರಡೆ ಕೆಲಸ ಕಾರ್ಯ ಮಲ್ಪರೆ ನಿರಂತರ ಪ್ರೋತ್ಸಾಹ ಕೊರ್ನಂಚಿನ ಎನ್ನ ಆತ್ಮೀಯ ಮಾರ್ಗದರ್ಶಕರಾಯನಂಚಿನ ಸನ್ಮಾನ್ಯ ಚಂದ್ರಶೇಖರ್ ಉಚ್ಚಿಲ್ರೆಗಳ ಗೌರವ ಸಲ್ಲಿಸಾವಂದು. ಅಂಚನೆ ನಮ್ಮ ಜಿಲ್ಲೆದ ಕಾರ್ಯದರ್ಶಿಲ ಕ್ರಿಯಾಶೀಲ ನಮ್ಮ ಜಿಲ್ಲೆದ ಕಾರ್ಯದರ್ಶಿ ಜಯಶ್ರೀ ಅಕ್ಕ. ಅಂಚನೆ ನಮ್ಮ ಜಿಲ್ಲೆದ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ. ಅಂಚನೆ ನಮ್ಮ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯೆ ಅಶ್ವಿನಿ ಅಕ್ಕವಲ್ಲೇರು ಕೇರಳದ ಅತ್ಯಂತ ಪ್ರೀತಿಡಿ ಈ ಒಂಜಿ ಚುನಾವಣಾ ಸಭೆಗೆ ಈ ಚುನಾವಣಾ ಕೆಲಸ ಕಾರ್ಯಕ್ಕೆ ಬೈದೇರು. ಅಂಚನೆ ನಮ್ಮ ಉಸ್ತುವಾರಿ ಅನಂಚಿನ ರಣದೀಪ್ ಅನ್ನೆಲ್ಲೇರು. ನಮ್ಮ ಕಾಂಗ್ರೆಸ್ ಎಂದು ಪನ್ಪೇರು ಮೇರೆ ಹರಿಕೃಷ್ಣನ್ನೇ ಪಂಡೇರು ಕಾಂಗ್ರೆಸ್ದ ಬಗ್ಗೆ ಮಸ್ತ್ ಯಾನು ಕಾಂಗ್ರೆಸ್ದ ಬಗ್ಗೆ ಉಲ್ಲೇಖ ಮಲ್ಪುಜಿ ಯಾನು ಮುಲ್ತ ಶಾಸಕರನ ಬಗ್ಗೆ ಉಲ್ಲೇಖ ಮಲ್ಪುಜಿ ತಾಯಬಂಡ ಮುಲ್ತ ಕಾಂಗ್ರೆಸ್ದ ಗತಿ ಮುಲ್ತ ಕಾಂಗ್ರೆಸ್ದ ಅಭಿವೃದ್ಧಿ ಕಾರ್ಯನ ಪೂರ ಜನಕ್ಕಳು ತೂತೇರು ಅಂಚಾದಿನಿ ಈ ಮಲ್ಲ ಸಂಖ್ಯೆಡಿನಿ ಈ BJPದ ಸಭೆಗಿನಿ ಭಾರಿ ಪ್ರೋತ್ಸಾಹ ಭಾರಿ ಉತ್ಸಾಹ ಈ ಸರಿ BJP ಗೆಂದಾವಡೊಂದು ಬೈದೇರು ಯಾನು ಸಂತೋಷ ನನ್ನ ದಯ ಉಲ್ಲೇಖ ಮಲ್ಪುನಿ ಪಂಡ ಈ ಒಂಜಿ ಕ್ಷೇತ್ರಡೆ ನಿರಂತರವಾದ ಪ್ರತಿ ಒರಿಯಲ್ಲ ಯಾನು ಉಲ್ಲೇಖ ಮಲ್ತಂದಾಂಡ ತಪ್ಪಾಪಣ ಗೊತ್ತಿಜಿ ಐಟು ಸಂತೋಷ ನಾನು ಒಂಜಿ ಉಲ್ಲೇಖ ಮಲ್ಪಡೆ ತಾಯಬಂಡ ಕಾಂಗ್ರೆಸ್ ಎಂಕಲ BJP ಕಾಂಗ್ರೆಸ್ ಎಂಕಲು BJP ಎಂಕಲ್ನ ವಿರುದ್ಧ ಆ ಕಾದರ್ಗೋಸ್ಕರ ಪಾಪ ರಾತ್ರಿ ಪಗೆಲ್ ಬೆಂತಿರಾರು ಇನಿ ಅದೇ ಅಧಿಕಾರಡು ಒಲ ಅನ್ಲ ಈ ಶಾಸಕರ ಯುಟಿ ಕಾದರ್ ಅಧಿಕಾರಡು ಉಲ್ಲೇರ್ ಫಂಡ ಐತ 1% ಸನ್ಮಾನ್ಯ ಸಂತೋಷ್ ಕುಮಾರ್ ಹಸೇಗೋಲಿ ಅರ್ನ ಉಂಡು ಪನಿಯಾರೆ ಯಾನು ಎದೆ ತಟ್ಟದ ಪನಿಯಾರೆ ಪನೊಂದಿಲ್ಲ ಆರ ಅಂಚಿತ್ತಿನ ಸಂತೋಷ ನಾನು ರಾತ್ರಿ ಪಗೆಲಾವಡುಂದಾಂಡ ಈ ಯುಟಿ ಕಾದರ್ ಅರೇನೆ ಪಾರ್ಟಿ ಹಿಡ್ದು ಅರೇನೆ ಅರ್ನ ಅಧ್ಯಕ್ಷ ಸ್ಥಾನ ಹಿಡ್ದು ದೆತ್ತದೆ ಅರೆಗೆ ಅವಮಾನ ಮಲ್ತಿನ ಈ ವಿಧಾನಸಭಾ ಕ್ಷೇತ್ರದ ಜನಕುಲು ಯಾಪಲ ಮರಪೂಜೆರಂದು ಯಾನೆ ಭಾರಿ ಗಟ್ಟಿ ಮನಸ್ಸು ಎನ್ವೆ ಸಂತೋಷನ ಇರ್ನೇಗೆ ಆತನ ಅವಮಾನನೇ ಈ ಸರಿ
ಯೂಟಿಕ್ ಆಧಾರನ ಮಿತ್ತು ಸೇಡು ತೀರಿಸವನ ರೀತಿಡಿ ಇರು ಕೆಲಸ ಮಲ್ಪರೆ ಏರು ಪೂರ ಹಿಂದುತ್ವದ ಅತಂದ ರಾಷ್ಟ್ರೀಯ ವಿಚಾರಗೋಸ್ಕರ ಕೆಲಸ ಮಲ್ಪನಕ್ಲೇನು ಯಾರು ತೊಂದರೆ ಮಲ್ಪಿರ ಅಕ್ಲೇನು ಪೂರರೆಲ್ಲ ಈ ಒಂಜಿ BJPಗೆ ಕನತದೆ BJPಗೆ ಕೆಲಸ ಮಲ್ಪವನ ಅಂಚಿನ ರೀತಿಡೆ ನಿಕ್ಲು ಸಂತೋಷನೇ ಕೆಲಸ ಮಲ್ಪೇರಂದು ವಿಶ್ವಾಸದ ಒಟ್ಟಿಗೆ ಅಂಚನೆ ಈ ಒಂಜಿ ಚುನಾವಣಾ ನಿರ್ವಹಣಾ ಸಮಿತಿದ ಸಂಚಾಲಕರು ಅಂಚನೆ ಮಾತ ಕೆಲಸಗಾರಗಳ ಅತ್ಯಂತ ಕ್ರಿಯಾಶೀಲವಾದ ಅಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟುಳ್ಳೇರು ಅಂಚನೆ ಎನ್ನ ಆತ್ಮೀಯ ಮಾರ್ಗದರ್ಶಕರಾಯಂಚಿನ ಚಂದ್ರಾಸ್ ಅಡ್ಡಿ ಅಂತ ಯಾರುಳ್ಳೇರು ಇಂಗ್ಲಿಗೆ ಮಾತರೆಗಳ ನಮ್ಮ ಊರದ ವಾಜಪೇಯಿಯರು ಪಂಡ ಸೀತಾರಾಮನ್ನೇ ಆರು ಎಂಚಿನ ಪಂಡಲ ಅವ ಇಂಗ್ಲಿಗೆ ವೇದವಾಕ್ಯ ರಡ್ಡು ನಿರ್ನಲ ವೇದವಾಕ್ಯ ಅರ್ನ ಮಾರ್ಗದರ್ಶನದ ಆಧಾರದ ಮಿತ್ತೆ ಎಂಗ್ಲು ಪೂರ ಕೆಲಸ ಕಾರ್ಯ ಏರ್ಲ ಪಾರ್ಟಿಗೆ ಇಜ್ಜಾಂದನ ಸಂದರ್ಭದ ಬಾರಿ ಸಕ್ರಿಯವಾದ ನಮ್ಮನ್ನು ಪೂರ ಈ ಗಟ್ಟಿ ಆಯ್ನ ನೆಲೆಕೊರ್ನಂಚಿನ ಸನ್ಮಾನ್ಯ ಸೀತಾರಾಮ್ ಬಂಗೇರ್ ಅಂಚನೆ ನಮ್ಮ ವಿಜಯರ ಇರ್ಲೇರು ವೇದಿಕೆಡೆ ಅಂಚಿನ ವೇದಿಕೆದ ದುಂಬಲ ಎನ್ನ ಆತ್ಮೀಯ ಮಾರ್ಗದರ್ಶಕರಾಯನಂಚಿನ KT ಸುವರ್ಣರುಳ್ಳೇರು ಬಾಬು ಬಂಗೇರುಳ್ಳೇರು ಸಂಜಯ್ ಶೆಟ್ಟಿ ಅಮ್ಲಮಗರುಳ್ಳೇರು ಅಂಚನೆ ಸುರೇಂದ್ರ ಶೆಟ್ಟರುಳ್ಳೇರು ಸತೀಶ್ ಕರ್ಕೇರ ಉಳ್ಳೇರು ಅಂಚನೆ ನಮ್ಮ ಜಯರಾಮ್ ಶೆಟ್ಟಿ ಕಂಬ್ಲಪದ ಉಳ್ಳೇರು ರಾಜೇಶ್ ಶೆಟ್ಟಿ ಉಳ್ಳೇರು ಅಂಚನೆ ನಮ್ಮ ವಿಸ್ತಾರಕರುಳ್ಳೇರು ಸೀತಾರಾಮ್ ಗೋಪಾಲ್ ಕುತ್ತಾರುಳ್ಳೇರು ಮಾತ ರವೀಶ್ ಅತ್ತೆ ನಮ್ಮ ತಂತೆ ಪೊಳಲಿದ ತಂತ್ರಿಲುಲ್ಲೇರೆ ಗಿರಿಪ್ರಕಾಶ್ ತಂತ್ರಿಲುಲ್ಲೇರೆ ಮಾತಾಡಿದ ಮಲ್ಲ ಲಲಿತಕ್ಕ ಪೋಯರ ಗೊತ್ತಿಜಿ ಎನ್ನ ರಾಜಕೀಯ ಜೀವನಡು ಇಲ್ಲೇ ಪ್ರಾಯಡು ಎಂಕ್ಲಿಗೆ ಹೆಂಚಿನ ತೊಂದರೆ ಅನ್ಲ ಪಾರು ಬರ್ತದೆ ಎಂಕ್ಲಿಗೆ ಪೂರ ಸಾಕಾರ ಮಲ್ತೊಂದು ಇತ್ತಿನೆಟ್ಟು ಒತ್ತಿ ಲಲಿತಾ ಸುಂದರ್ ಅರೆನ್ಲ ಈ ಸಂದರ್ಭದ ಉಲ್ಲೇಖ ಮಲ್ತೊಂದು ಮಸ್ತ್ ಜನ ಉಳ್ಳಾರು ರಾಜಕೀಯವಾದ ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಇದು ಗಟ್ಟಿ ಆವಡಂದಾಂಡ ನಂಗೆ ಮಸ್ತ್ ಜನ ಈ ಒಂಜಿ ಪಾರ್ಟಿನ ಕಟ್ಟುನಂಚಿನ ಕೆಲಸ ಪೂರೆಲ್ಲ ಮಲ್ತಿದ್ದೇರು ಅಕ್ಲೆ ಪೂರರಿಗಳ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಧನ್ಯವಾದನ ಸಲ್ಲಿಸಾದೆ ಯಾನೊಂಜಿ ಸಾಮಾನ್ಯ ಕಾರ್ಯಕರ್ತೆ ಎನ್ನ ಯಾನೆ ಒಂಜಿ ರಾಷ್ಟ್ರೀಯ ವಿಚಾರಗೋಸ್ಕರ ಸಾಮಾಜಿಕ ಕೆಲಸ ಕಾರ್ಯ ಮಲ್ತೊಂದು ಪೋಪುನಂಚಿನ ಪ್ರಾರಂಭದ ಹೆಚ್ಚು ಕಡಿಮೆ 85-86 ಇಸವಿಡೆ ಯಾನೊಂಜಿ ಓಟು ಗುಂತ್ವೆ ಅತಂದ ದುಂಬಾಗೊಂಜಿ ಜನಪ್ರತಿನಿಧಿ ಆಪೆ MLA ಅಭ್ಯರ್ಥಿ ಆದ ಈ ನಮನೆ ಮೂಲ ಬರ್ತದೆ ಪಾತ್ರ ತಿಕ್ಕುಣೊಂದು ಪನ್ಪನ ಎನ್ನ ಕನ ಮನಸ್ಸುಡು ಎನ್ನೀಜಿ ಯಾನ ಪ್ರಾರಂಭದ ದಿನಕ್ಲೆಡೆ ಅತ್ಯಂತ ಕಷ್ಟದ ಕಾಲಡೆ ಯಾನಲ ಕಷ್ಟದ ಕಾಲಡೆ ಎನ್ನ ಇಲ್ಲಲ ಕಷ್ಟದ ಕಾಲಡೆ ಅತ್ಯಂತ ಬಡತನ ಇತ್ತನಂಚಿನ ಒಂಜಿ ಕುಟುಂಬಡೆ ನಿರಂತರವಾದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಯಾನು ಅನಿವಾರ್ಯವಾದ ರಡ್ಡು ಸರಿ ವಿಶೇಷವಾದ ಜಯರಾಮನ್ನೆ ಚಂದ್ರಶೇಖರ್ ಉಚ್ಚಿಲ್ ಮುಕ್ಲ ಪೂರ ಒತ್ತಾಯಗೋಸ್ಕರ ರಡ್ಡು ಸಾರಿ ಪಂಚಾಯತ್ ಓಟು ಗುಂತನ ಮುಖಾಂತರ ಸೋಮೇಶ್ವರ ಪಂಚಾಯತ್ ಕೆಲಸ ಮಲ್ಪನ ಮುಖಾಂತರ ಅದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆಲಸ ಈ ರೀತಿ ಬೇರೆ ಸಾಮಾಜಿಕವಾದ ಕೊರನಂಚಿನ ಜವಾಬ್ದಾರಿನೇ ನಿರಂತರ ಮಲ್ಪನಂಚಿನ ಕೆಲಸ ಪ್ರಾಮಾಣಿಕವಾದ ಮಲ್ದೆ ಇನ್ನು ಲಕ್ಷ್ಮಣ ಹಬ್ಬಕ್ಕ ನಗರ ಅಂಚನೆ ನಮ್ಮ ಮಸ್ತ್ ಜನ ಎದುರುಡು ಪೂರ ಉಲ್ಲಾರು ನಾನು ಒಲ್ಲ ಪುದರ್ ಪಂಡ್ರೆ ಮರತನೆ ನನ್ನ ಮಾಪ್ ಮಲ್ಬಲೆ ಯಾನೆ ಈ ಸಂದರ್ಭದ ವಿನಂತಿ ಮಲ್ಪನು ಒಂಜಿ ಸಾಮಾನ್ಯ ಇತ್ತನಂಚಿನ ಎನ್ನಂಚಿನ ವ್ಯಕ್ತಿಗೆ ಇನಿ ಭಾರತೀಯ ಜನತಾ ಪಾರ್ಟಿದ ಇನಿ ಮಾತು ಗುರುತಿಸಿದ ಎಂಕೊಂಜಿ ಅಭ್ಯರ್ಥಿತನದ ಈ ಓಟು ಗುಂತರಿಗೆ ಅವಕಾಶ ಮಲ್ತು ಕೊಡ್ತಾರೆ ಐಕೆ ನಾನು ಶುರು ಕಾದು ಎನ್ನ ಭಾರತೀಯ ಜನತಾ ಪಾರ್ಟಿದ ಪೂರ ಕಾರ್ಯಕರ್ತರಿಗಳ ನಾಯಕರನಗ್ಲಿಗಳ ಪರಿವಾರದ ಹಿರಿಯರನಗ್ಲಿಗಳ ಮಾತರಿಗಳ ಅತ್ಯಂತ ಗೌರವಪೂರ್ವಕ ಧನ್ಯವಾದನ ಸಲ್ಲಿಸವೆ ಯಾನ ನಿಗ್ಲ ವಿನಂತಿ ಮಲ್ಪನು ಈ ಊರುಡು ಅಭಿವೃದ್ಧಿ ಪರವಾಯಿನಂಚಿನ ರಾಜಕಾರಣ ಅಭಿವೃದ್ಧಿ ಪರವಾಯಿನಂಚಿನ ಕೆಲಸ ಕಾರ್ಯ ಮಲ್ಪರೆಗೆ ಒಟ್ಟು ಸಾಮರಸ್ಯದ ಒಟ್ಟಿಗೆ ಮಾತ ವರ್ಗದ ಜನಕ್ಲಿಲ್ಲ ಮಾತರಿನೆಲ್ಲ ಒಟ್ಟು ಕೊನೋಡು ಪನ್ಪನ ಕಾರಣಗೋಸ್ಕರ ಎಂಕಿಂಚಿತನ ಒಂಜಿ ಮಾತರವಾಯಿನಂಚಿನ ಜವಾಬ್ದಾರಿ ಎನ್ನ ಪಾರ್ಟಿ ಕೊಡ್ತಾನೆ ಒಂದು ನಂಬದೆ ಯಾನು 100% ವಿಶ್ವಾಸದ ಪನ್ಪೆ ನಮ್ಮ ಬಸ್ ಸ್ಟ್ಯಾಂಡ್ ತುಲೆ ಎಂಚೊಪ್ಪೊಡು ಎಂಚ ಆವಡಿತ್ತಂದು ನಮ್ಮ ಬೇತೆ ಕ್ಷೇತ್ರ ಎಲ್ಲ ಮಂತ್ರಿ ಆತನಕ್ಲ ಬಸ್ ಸ್ಟ್ಯಾಂಡ್ ಎಂಚೊಂಡು ತುಲೆ ವರಪೋದು ನಮ್ಮ ಕ್ಷೇತ್ರಡೆ ಮಂತ್ರಿ ಆತನರ್ನ ಹಬ್ಬಕ್ಕ ಭವನದ ಎದುರುಡು ಎಂಚೊಂಡು ತುಲೆ ಆ ಜಾಗಡಿ ಎಂಚೊಂಡು ತುಲೆ ಹಬ್ಬಕ್ಕ ಭವನ ಮುಲ್ಪ ಲಕ್ಕದುಂತುದು ಉಂತೊಡಿತ್ತೇನೆ ಹಬ್ಬಕ್ಕ ಭವನ ಲಕ್ಕದು ಉಂತಿನೇ ಹೆಜ್ಜಿ ನಮ್ಮ ಮುಡಿಪುಡ್ದು ತೊಕೊಡುದು ಮುಡಿಪು ರಸ್ತೆ ಆಯ್ರ ನಂಗೆ ಈತ್ ವರ್ಷ ಬೋಡಿತ್ತನ ಯಾನು ಏರೆಲ್ಲ ನಾವು ಟೀಕೆ ಮಲ್ಪನ ನಂಗೆ ಬೋಡಿತ್ತನ ಹೆಂಗೆ ವರ ನಮ್ಮ ಬೇತೆ ಕ್ಷೇತ್ರದ ಶಾಸಕರ್ನಕ್ಲನ ಕೆಲಸ ಕಾರ್ಯ ತೂನಾಗ ನಂಜಾಪನು ಒಂಜಿ ರೀತಿದ ಎಂಕ್ಲೆಗೆ ಒಂಜಿ ಸೌಭಾಗ್ಯ ಇಜ್ಜಾತ ಅಕ್ಲು 2,000 3,000 2,400 500 ರಸ್ತೆಯಲ್ಲಿ ಮಲ್ಪೇರಂದು ಪಂಡ ಎಂಕ್ಲೆಗೆ ಎನ್ನ ಕಾರ್ಯಕರ್ತೆಯರ್ನಕ್ಲೆಗೆ ಪನ್ಪುನಂಚಿನ ಒಂಜಿ ರಸ್ತೆ ಮಲ್ಪೇರ ಎಂಕ್ಲೆಗೆ ಆಪುಜಾತ ಎಂಕ್ಲೆಗೆ ಎಂಕ್ಲ ಊರದ ಜನಕ್ಲೆಗೆ ಪರ್ಪುನ ನೀರಿನ ಒಂಜಿ ವ್ಯವಸ್ಥೆ ಮಲ್ಪೇರ ಎಂಕ್ಲೆಗೆ ಆಪುಜಾತ ಎಂಕ್ಲ ಊರದ ಒಂಜಿ ಕಡಲ್ದ ಸಮಸ್ಯೆಲೇನು ಕಡಲ್ ಕೊರತೆದ ಸಮಸ್ಯೆಲೇನು ಪರಿಹಾರ ಮಲ್ಪೇರ ಎಂಕ್ಲೆಗೆ ಆಪುಜಾತ ಎಂಕ್ಲ ಊರುಡಿಗೆ ಒಲ್ಪಾಣ್ಲ ತೂಪೊತ್ತುಂಡ ಒಂಜಿ ಅಗ್ನಿಶಾಮಕ ದಳದ ಒಂಜಿ ಗಾಡಿ ಬರರೆಗೆ ವ್ಯವಸ್ಥೆ ಮಲ್ಪೇರ ಆಪುಜಾತ ಎಂಕ್ಲ ಊರುಡು ಯಥ ಸಾವಿರಾರು ಕೆಲಸ ಒಂಜಿ ಸಮುದಾಯ ಆಸ್ಪತ್ರೆಯನ್ನು ಒಂಜಿ ಸರಿಯಾದ ಮಲ್ಪೆರೆಗೆ ಸಾಧ್ಯ ಆಯ್ಜತ್ತ
ಎಂಕ್ಲ ಪ್ರತಿ ಒಂಜಿ ಮಹಿಳೆಯರಿಗೆ ಸರಿಯಾದ ಒಂಜಿ ಮಹಿಳಾ ಕಾಲೇಜ್ ಮಲ್ಪೆರೆಗೆ ಸರಿಯಾದ ವ್ಯವಸ್ಥೆ ಮಲ್ಪೆರೆ ಆಯ್ಜತ್ತ ಊರುದ ಗಲ್ಲಿದ ರಸ್ತೆಲೇನೆ ಎಂಕ್ಲಿಗೆ ನಿರ್ಮಾಣ ಮಲ್ತದೆ ಎಂಕ್ಲ ಜನಕ್ಲಿಗೆ ಬೋಡಾಪನ ಲೆಕ್ಕ ಮಲ್ಪೆರೆ ಸಾಧ್ಯ ಇಜ್ಜತ ಮಸ್ತ್ ಸಲ ಜನಕ್ಲಿಗೆ ತೋಜುಂಡು ಮುಕ್ಲ ಇದ್ದಾನೆ ಮಲ್ಪೆರೆ ಅಬ್ಜ ಕೇಂದ್ರಡುಂಡು ರಾಜ್ಯಡುಂಡು ಸರ್ಕಾರ ಮುಕ್ಲನುಂಡು ಬಿಜೆಪಿ ಉಂಡು ಅಂಡ ಒಂಜಿ ಮಾತ್ರ ನೆನಪುದಿಲೆ ಬಿಜೆಪಿದ ಸರ್ಕಾರ ಕೊರ್ನಂಚಿನ ಕಾಸು ಪೂರ ಏರೆಗೆ ಪೋಪುಂಡು ಬಂಡ ಮುಲ್ಪದ ಏರು ಜನಪ್ರತಿನಿಧಿ ಆದ MLA ಅರೆಗೆ ಪೋಪುನು ಪನ್ಪನ ಪಾತೆರ ನಿಕ್ಲೆಗೆ ನೆನಪು ಮಲ್ತೊಂದು ದುಂಬದ ದಿನಕ್ಲೆಡ್ ಖಂಡಿತವಾದ ನರೇಂದ್ರ ಮೋದಿಯೇ ನಂಗೆ ಗ್ಯಾರಂಟಿ ಇಲ್ಲಿಲ್ಲಡೆ ಬರ್ಪುನಂಚಿನ ಎಂಜಿನ ಗ್ಯಾರಂಟಿ ಕಾರ್ಡ್ ಉಂಡ ಅವು ಗ್ಯಾರಂಟಿ ಕಾರ್ಡ್ ಅತ್ತೆ ನಂಗೆ ಎಂಚಿನ ಎತ್ತಿನಲ್ಲ ಗ್ಯಾರಂಟಿ ಕಾರ್ಡ್ ಏರ್ ಬಂಡ ನರೇಂದ್ರ ಮೋದಿ ದಯಬಂಡ ನರೇಂದ್ರ ಮೋದಿ ಅಯೋಧ್ಯೆಡ್ ಮಂದಿರ ಮಲ್ಪೆ ಬಂತೇರು ಮಂದಿರ ಮಲ್ತು ತೋಜೇದೇರು ಅಂಚಾದ ಆರೇ ಗ್ಯಾರಂಟಿ ಕಿಸಾನ್ ಸಮ್ಮಾನ್ ಯೋಜನೆದ ಮುಖಾಂತರ ಕೃಷಿಕರಿಗೆ ಆಜಿ ಸಾರ ಕೊರಪೆ ಬಂತೇರು ಆಜಿ ಸಾರ ಕೊಡ್ತೇರು ಆರೇ ಗ್ಯಾರಂಟಿ ನಮ್ಮ ಪಂಚಾಯತ್ಲಿಗೆ 2,000 ಪಂಚಾಯತ್ ಮೆಂಬರ್ ಇತ್ತು ನಕ್ಲು ಪೂರೆಲ್ಲ ನಿಕ್ಲಿನ ವಿನಂತಿ ಮಲ್ಪನು 2,014 ಮುಟ್ಟ ಆ ರಾಜೀವ್ ಗಾಂಧಿ ಆ್ಯಪ 100 ರೂಪಾಯಿ ಕೊರ್ನ 15 ರೂಪಾಯಿ ಪಂಚಾಯತ್ಗೆ ಎತ್ತುನಿ 85 ರೂಪಾಯಿ ಮುರುಕುನು ಒಂದು ಪನ್ಪನ ಪಾತ್ರ ಎಂಕುಲು ಬಿಜೆಪಿದಾಗ್ಲು ಅದನ್ನ ಎಂಕುಲು ಎಲ್ಲ ಪಂತಿನ ಅತ್ತೆ ಕಾಂಗ್ರೆಸ್ದ ರಾಜೀವ್ ಗಾಂಧಿ ಪಂತಿನ ಪಾತ್ರನ ಇಡೀ ಸುಳ್ಳು ಮಲ್ಪದೆ 2014 ಪಕ್ಕ 1 ರೂಪಾಯಿ ಕೊರ್ನಲ 1 ಸೆಕೆಂಡ್ ನಮ್ಮ ಗ್ರಾಮ ಪಂಚಾಯತ್ಗೆ ಬರ್ಪುನಲಕ ಈ ದೇಶದ ಮಲ್ತಿನಂಚಿನ ಗ್ಯಾರಂಟಿ ಇತ್ತಿನ ನಾಯಕಿಯರು ಪಂಡ ನರೇಂದ್ರ ಮೋದಿ ಪನಿಯರು ಅತ್ಯಂತ ಸಂತೋಷ ಪಡೆಪೆ ನರೇಂದ್ರ ಮೋದಿ ಮಾತ್ರ ನಂಗೆ ಗ್ಯಾರಂಟಿ ಯಾನಿಕ್ಲೆಗೆ ವಿಶ್ವಾಸದ ಪನ್ಪೆ ಇಂಕೊಂಜಿ ಅವಕಾಶ ಕೊರ್ಲೆ ಯಾನೊಂಜಿ ಪಾಪದ ಕಾರ್ಯಕರ್ತೆ ಯಾನೊಂಜಿ ಸಾಮಾಜಿಕವಾದ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಬರ್ತನೆ ಯಾನು ಗುಂಪಲದ ಬಾಲಕೃಷ್ಣ ಮಂದಿರದ ಮುಖಾಂತರ ಭಜನೆ ನನ್ನೊಂಜಿ ಬೊಕ್ಕೊಂಜಿ ಸಾರ್ವಜನಿಕ ಜೀವನಡು ಬೇತೆ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಬರ್ತನೆ ಗ್ರಾಮ ಪಂಚಾಯತ್ ಕೆಲಸ ಮಲ್ಪನ ಮುಖಾಂತರ ಜಿಲ್ಲಾ ಪಂಚಾಯತ್ ಗ್ರಾಮ ಸ್ನೇಹಿ ಪನ್ಪನೊಂಜಿ ಎಡ್ಡೆ ಕಾನ್ಸೆಪ್ಟ್ ಕಾರ್ಯಕ್ರಮ ಕನಪನ ಮುಖಾಂತರ ಜನಗಳಿಗೆ ಅಭಿವೃದ್ಧಿ ಕೆಲಸಲೇನು ಕೈತಡೆ ಎತ್ತವನಂಚಿನ ಕೆಲಸಲೇನು ಮಲ್ಪನ ಕೆಲಸ ಮಲ್ತದಿತ್ತೆ ಯಾನಿಕ್ಲ ವಿನಂತಿ ಮಲ್ಪನು ಹೆಂಗ್ ನಡ್ದು ಏರೆಗ್ಲ ಒಂಜಿ ಚೂರು ತೊಂದರೆ ಆವಂದು ಯಾನು ಅಭಿವೃದ್ಧಿಗೆ ಮಾತ್ರ ಒತ್ತು ಕೊರ್ಪೆ ಅಭಿವೃದ್ಧಿಲ ಸಾಮರಸ್ಯಲ ಈ ಕ್ಷೇತ್ರ ಕಟ್ಟದು ಬುಲೆಪಾವನಂಚಿನ ಜವಾಬ್ದಾರಿ ಎನ್ನ ಪನ್ಪನ ನಿಕ್ಲೆಗೆ ಭರವಸೆದ ಪಾತ್ರೆಯನ್ನು ಪನೊಂದು ಯಾನು ನಿಖುಲ್ ಕೊರ್ನಂಚಿನ ವಿಶ್ವಾಸ ನಿಖುಲ್ ದಿನ ವಿಶ್ವಾಸ ಐಕ್ ಒಂಜೇ ರೀತಿದ ನಿಖುಲ್ ಒಂಜೊಂಜಿ ಕೊರ್ನ ಓಟುಗಳ ಒವೇ ರೀತಿದ ಚ್ಯುತಿ ಬರಂದನ ರೀತಿಡೆ ನಿಖುಲು ಬರ್ಪಿನ 5 ವರ್ಷ ಅನಗ ನಿಖುಲು ಗಟ್ಟಿಡಿ ಪನೋಡು ಎಂಕುಲು ಕೊರ್ತನ ಓಟು ಎಂಕುಲು ಸತೀಶನ ಗೆಂದಾಯನ ಕಾರಣಕ್ಕೋಸ್ಕರ ಎಂಕ್ಲ ಊರು ಅಭಿವೃದ್ಧಿ ಆತಂಡೆ ಎಂಕ್ಲೆಗೆ ಪರ್ಪುನ ನೀರು ಇಲ್ಲಡೆ ಬತ್ತಂಡೆ ಎಂಕ್ಲ ಊರಿಗೂ ಬೋಡ್ತನಾದ ರಸ್ತೆಲು ಮಲ್ಪ ಅವನ ವ್ಯವಸ್ಥೆಲಿ ಆತಂಡೆ ಎಂಚಿತ್ತನ ಈ ಊರುಡು ಕೆಲಸ ಕಾರ್ಯ ಖಾಲಿ ತಾಲೂಕು ಪಂಚಾಯತ್ ಮಲ್ತಂಡೆ ಯಾವಂದು ಖಾಲಿ ತಾಲೂಕು ಪಂಚಾಯತ್ ಘೋಷಣೆ ಆಯ್ಪೆಟ್ಟಿಗೆ ನಮ್ಮ ಊರು ಅಭಿವೃದ್ಧಿ ಆಪಿಜಿ ತಾಲೂಕು ಪಂಚಾಯತ್ ಕಚೇರಿ ಒಪ್ಪಡು ಎಂಚ ಮಿನಿ ವಿಧಾನಸೌಧ ಮೂಡಬಿದ್ರೆಡು ಬಂಟ್ವಾಳಡು ನಮ್ಮ ಬೆಳ್ತಂಗಡಿ ಪೂರ MLA ನಕ್ಲೆಗೆ ಮಲ್ಪೆರೆ ಸಾಧ್ಯ ಆತನ ಅವೇ ಲೆಕ್ಕ ಈ ವಿಧಾನಸಭಾ ಕ್ಷೇತ್ರಡ್ಲ ಉಲ್ಲಾಲ ತಾಲೂಕದ ಮಿನಿ ವಿಧಾನಸೌಧ ಒಪ್ಪಡ ಆ ರೀತಿ ಮಲ್ಪವನಂಚಿನ ಕೆಲಸಲೇನ ಖಂಡಿತ ಮಲ್ಪೆ ಅಭಿವೃದ್ಧಿದ ಕೆಲಸಲೆಗೆ ಒಂಜಿ ಕಿಂಚಿತ್ ತೊಂದರೆ ಆವಂದನ ರೀತಿ ನಿಖುಲ್ ಕೊರ್ನಂಚಿನ ಜವಾಬ್ದಾರಿನೇ ನಿಮಿಷ ಸಮಾಜಮುಖಿಯಾದ ಕೆಲಸ ಮಲ್ಪೆರೆ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಮಲ್ಪೆ ನಿಖುಲ್ ಮಾತೆಲ್ಲ ಶಕ್ತಿ ಮೀರಿದು ಎಂಕ್ ಬಹುಮತಡ್ ಓಟು ಕೊರ್ಪನ ಮುಖಾಂತರ ಎಲ್ಲಂಜಿ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಆಯ್ನ ಯಾನೆ ಈ ಕ್ಷೇತ್ರದ ಗೆಂದದ ಶಾಸಕ ಯಾರೇ ನಿಕ್ಲು ಮಾತೆಲ್ಲ ಅವಕಾಶ ಮಲ್ತು ಕೊರಡೊಂದು ಕೈ ಮುಗಿದ ನಟ್ಟದೆ ನಿಕ್ಲು ಮಾತೆಲ್ಲ ಎನ್ನೊಟ್ಟಿಗೆ ವಿಶ್ವಾಸದ ಕೆಲಸ ಮಲ್ಪಲೆ ನಿಕ್ಲು ಮಾತೆಲ್ಲ ಒವೇ ರೀತಿದ ಮನಸ್ಸುಡೆ ಬೇತೆ ಭಾವನೆ ದಿವಚ್ಚಿ ಏರೆಗೆ ಪೂರ ಇತ್ತೆ ತೊಂದರೆ ಉಂಡ ಆ ತೊಂದರೆಲೇನೆ ಎಲ್ಲಂಜಿ ಹರಿಕೃಷ್ಣ ಪಂಡ್ಲಕನೆ 14 ತಾರೀಕದ 1-2-3 ತಿಂಗೊಲ್ದಲೈ ಆ ರೀತಿಡು ಪೂರ ಸಮಸ್ಯೆಲೇನು ಪರಿಹಾರ ಮಲ್ಪರೆ ಆಪುನ ಎಂಕು ಕೊರ್ನ ಅವಕಾಶನ ಸದುಪಯೋಗ ಮಲ್ತದೆ ನಿಕ್ಲ ಕೆಲಸ ಕಾರ್ಯ ಮಲ್ಪೆ ಅಂತ ಪನೊಂದು ಅವಕಾಶಕ್ಕೆ ಹೊಂದಿಸಾದ ನಿಕ್ಲು ಮಾತೆಲ್ಲ ಇಂಕ ಸಹಕಾರ ಕೊರ್ಲೇನು ಪನೊಂದು ಎನ್ನ ಪಾದ್ರಂತವೆ ಜೈ ಹಿಂದ್ ಜೈ ಕರ್ನಾಟಕ ಅವರಿಗೆ ಈ ಸಭಾಲಯಕ್ಕೆ ವಂದನಾರ್ಪಣೆ ಕೊರೊಳ್ಳರು ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರು ರಾಜ್ಯ ನಿಗಮದ ನಿಕಟಪೂರ್ವ ಅಧ್ಯಕ್ಷರಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಇರ್ನೂತನಾಯತ್ತ ನಮ್ಮ ಬಯ್ಯಗ್ ನಮ್ಮ ಪೂರ್ತಿ ಆದಿನ 8 ಜನ ಸೇರ್ದನ ಐಕ್ಲ ಜಾಸ್ತಿ ಜನ ಸೇರಿದು ವಿಜಯೋತ್ಸವ ಪುಣಂಜಿನ ಕಾಲ ಕೂರ್ದು ಬರಡಂದು ಶ್ರೀ ದೇವರ ಪ್ರಾರ್ಥನೆ ಮಂತೊಂದು ಇನ್ನಿತ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸೋದಂಚಿನ ನಮ್ಮ ಮಂಡಳದ ಅಧ್ಯಕ್ಷರು ಚಂದ್ರಾಸ್ ಪಂಡಿತ ಅವಸರಿಗೆ ನಾನು ಮಾತೆಲ್ಲ ಪರವಾದ ಹಾರ್ದಿಕವಾದ ಧನ್ಯವಾದ ಸಲ್ಲಿಸವೆ ಅಂಚನೆ ಈ ಒಂದು ಸಂದರ್ಭಡೆ ನಮ್ಮ ಜಿಲ್ಲೆದ ಮಾಜಿ ಉಸ್ತುವಾರಿ ಸಚಿವರು ಬಕ ನಮ್ಮ ನೆಚ್ಚಿನ ಕೃಷ್ಣಾಜಿ ಪಾಲೆಮಾರ್ ಉಳ್ಳೇರು ಅಂಚನೆ ನಮ್ಮ ಜಿಲ್ಲೆದ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಉಳ್ಳೇರು ನಮ್ಮ ಉಸ್ತುವಾರಿ
ಉಸ್ತುವಾರಿಯಾದ ಕೇರಳದ ನಮ್ಮ ಕಾಸರಗೋಡು ಜಿಲ್ಲಾಧ್ಯಕ್ಷರನ್ನ ಕುಂಟಾರ್ ರವಿತಂತ್ರರು ಅಂಚನೆ ನಮ್ಮ ಮಾಜಿ ಶಾಸಕರೇ ಈ ಊರದ ಒಂದು ಶಾಸಕ ಪಂಡ ಎಂಚಿನ ಪಂಡ ತೆರಿಪಾದಿ ಕೊಡ್ತಾರೆ ಅಂಚಿನ ಮಾಜಿ ಶಾಸಕರು ಜಯರಾಮ್ ಶೆಟ್ರು ಉಳ್ಳೇರು ಬಾರಿ ಕಸ್ತೂರಿ ಪಂಜ ನಮ್ಮ ಒಟ್ಟಿಗೊಳ್ಳೇರು ಹಿರಿಯರಾಯನ ರಾಜಾರಾಮ್ ಭಟ್ ನಮ್ಮ ಒಟ್ಟಿಗೊಳ್ಳೇರು ನಮ್ಮ ಉಸ್ತುವಾರಿ ಆಯ್ನಂಚಿನ ಚೆನ್ನಪ್ಪ ಕೋಟ್ಯ ನಮ್ಮ ಒಟ್ಟಿಗೊಳ್ಳೇರು ಮಾತೆರೆಗಳ ವೇದಿಕೆದ ಪಿರೋಡುತ್ತಿನ ಮಾತಾ ನಮ್ಮ ಪಕ್ಷದ ನಾಯಕರೆಗಳ ಗೌರವಪೂರ್ಣ ಅಭಿನಂದನೆ ಸಲ್ಲಿಸುವ ಒಂದು ಈತ ಮಲ್ಲ ಸಂಕಟ ಸೇರಿದ ನಡಿಕೆ ಮಾತೆರೆಗಳ ಅಭಿನಂದನೆ ಧನ್ಯವಾದ ಸಲ್ಲಿಸುವ ಒಂದು ಎಂಗಳ ಪ್ರೀತಿದ ಮಾಧ್ಯಮ ಮಿತ್ರರೆಗಳ ಮುಲ್ಪ ಸೇರಿದ ಪ್ರತ್ಯಕ್ಷವಾದ ಪರೋಕ್ಷವಾದ ಮಾತ ಸಹಕಾರ ಮಂತ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂಧುಗಳಿಗೆ ಆರ್ಥಿಕವಾದ ವರ್ಗದವರು ಪರಿಶಿಷ್ಟರು ಒಕ್ಕಾಲು ಮಾಡುವವರು ಶರಣರು ಹಳ್ಳಿಗರು ಎಲ್ಲರ ಹಿತಕ್ಕೆ ದುಡಿಯುವ ಪಕ್ಷ ಬಿಜೆಪಿ ಒಂದೇ ಗುರು ಇದು ಗೆಲುವಿನ ಪಕ್ಷ ಬಿಜೆಪಿ ಅಭಿವೃದ್ಧಿಯ ಪಕ್ಷ ಬಿಜೆಪಿ ಕನ್ನಡಿಗರ ಪಕ್ಷ ಬಿಜೆಪಿ ಇದು ಯುವಕರ ಪಕ್ಷ ಬಿಜೆಪಿ ಸಾಮಾನ್ಯರ ಪಕ್ಷ ಬಿಜೆಪಿ ಹೊಸತನದ ಪಕ್ಷ ಬಿಜೆಪಿ ಮಹಿಳೆಯರ ಪಕ್ಷ ಬಿಜೆಪಿ ನಮ್ಮೆಲ್ಲರ ಪಕ್ಷ ಬಿಜೆಪಿ ನಾಡನ್ನ ಒಡೆಯೋಕೆ ಸಂಚಾಕಿ ವಂಚಾಕಿ PFI ನುಳಿಸೇ ಇಲ್ಲ ಯಾರೇನೆ ಅಂದ್ರೂನು ಅಡ್ಡಾನೆ ಬಂದ್ರೂನು ಅನ್ಕೊಂಡಿದ್ ಮಾಡ್ತಾರಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಸ್ಪೀಡು ಮಾಡವ್ರೆ ಮಹದಾಯಿ ನೀರು ತರೋರು ಬಿಜೆಪಿ ಅವ್ರೆ ಸ್ಟಾರ್ಟ್ಅಪ್ ಅಲ್ಲಿ ನಂಬರ್ 1 ವರ್ಲ್ಡಿಗ್ ನಾವೇನೆ ಬಂಡವಾಳ ಹೂಡಿಕೆಯಲ್ಲೂ ಫಸ್ಟು ನಾವೇನೆ ಎಲ್ಲರನ್ನೂ ಜೊತೆ ಜೊತೆಲಿ ಒಯ್ಯುವ ಭಾರತೀಯ ಜನತಾ ಪಾರ್ಟಿ ನಮ್ಮ ನುಡಿಯೂ ಒಂದೇ ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ ಕಣಕಣದಲ್ಲೂನು ಬಿಜೆಪಿ ಈ ಮಣ್ಣಲ್ಲಿ ಇದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ಬಡ ಜನರ ಮಕ್ಕಳಿಗೆಲ್ಲ ರೈತ ವಿದ್ಯಾನಿಧಿಯನ್ನ ಕೊಟ್ಟು ಬೆಂತಟ್ಟಿದವರು ಬಿಜೆಪಿ ತಾನೇ ಕಷ್ಟದಲ್ಲಿರೋ ಗೃಹಿಣಿಯರಿಗೆಲ್ಲ ಒಂಚೂರು ಹೆಲ್ಪ್ ಆಗ್ಲಂತ ತಿಂಗ್ಳ 1,000 ರೂಪಾಯಿ ಕೊಟ್ಟಿರ್ತೀವ್ರನ